ಅಂಬುರುಹದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರಂಗ ಪಾದಾಂಬುಜಕ್ಕೆ ಪಡಮಡುದ ವರ್ಣಿ ಪೆಣಿ ಕಥಾಮೃತವ ಬೇಸರವ ಕಳೆಯಲು ಒಂದಿನ ಮತ್ತೆ ಪ್ರಮಾದ ಬಣ್ಣಕ್ಕೆ ಬಂದನು ಭಕ್ತಿಯಿಂದ ಮತ್ತೆ ಪ್ರಮದಾವನಕ್ಕೆ ಬಂದನು ಭಕ್ತಿಯಿಂದ ಇತ್ತಲಾವರ ಪಾರ್ತಿ ಮನಸ್ಸಿಗೆ ಹತ್ತಿರುವ ಬೇಸರವ ಕಳೆಯಲು ನಿಜವಾಗಿಯೂ ಅಭಿಮನ್ಯುವಾದ ನಾನು ಭಾಗ್ಯಶಾಲಿಯಾಗಿದ್ದೇನೆ. ಯಾಕೆ ಯಾಕೆ ಹೇಳು? ಹೇಗೆ? ಯಾಕೆಂದರೆ ನನ್ನ ತಂದೆಯವರು ಮೂರು ಲೋಕದ ಗಂಡ ಎಂಬ ಖ್ಯಾತಿಗೆ ಪಾತ್ರರಾದವರು. ಅಷ್ಟು ಮಾತ್ರವಲ್ಲ, ನನ್ನ ತಾಯಿ ಕೂಡ ಸುಭದ್ರಾ ದೇವಿ ಪರಮ ಗುಣಶೀಲೆಯಾದವಳು. ಅಷ್ಟು ಮಾತ್ರವಲ್ಲ, ಮತ್ತೆ ನನ್ನ ಕಿರಿಯ ಮಾವನನ್ನು ನೋಡು, ಹೇಗೆ ಎಲ್ಲರೂ ಮಹಿಮಾನ್ವಿತ ಎಂದು ಪೂಜಿಸುವಂತವರು ಶ್ರೀಕೃಷ್ಣ ಪರಮಾತ್ಮ. ಹಾಗೆ ನನ್ನ ದೊಡ್ಡ ಮಾವ ಅವರೇನು ಸಾಮಾನ್ಯದವರಲ್ಲ.
ಅವರು ದ್ವಾರಕೆಯ ಅಧೀಶ. ಹೌದು. ಹಾಗಾಗಿ ಹಾ. ಇವರುಗಳ ಮಕ್ಕಳಾಗಿ ಹಾ. ಮುದ್ದಿನ ಕಂದನಾಗಿ ಬೆಳೆದ ನಾನು ಹಾ. ನಿಜವಾಗಿಯೂ ಭಾಗ್ಯವಂತನೇ ಆಗಿದ್ದೇನೆ. ನೀನು ಭಾಗ್ಯವಂತ ಹೌದಲ್ವಾ? ಹೌದು. ನಿನ್ನಿಂದ ನನಗೆ ಭಾಗ್ಯವಂತ ಒಂದು ಪ್ರಶಸ್ತಿ ಸಿಕ್ಕಿತಲ್ಲ. ಅದು ಹೇಗಪ್ಪ? ನೀನು ಯಾರು? ನಾನು ಯಾರು? ಅಭಿಮನ್ಯು. ಹೌದಾ? ಹೌದು. ನಿನ್ನ ಅಪ್ಪ ಯಾರು? ನನ್ನ ಅಪ್ಪ ಅರ್ಜುನ ಅರ್ಜುನ. ಮಾವ ಕೃಷ್ಣ. ಹಾ. ಹೌದಾ? ನಿನಗೆಲ್ಲ ಬೆಂಬಲ ಉಂಟಲ್ಲ, ಹೌದು. ನನಗೂ ಬೆಂಬಲ ಇಲ್ವಾ? ನಿನ್ನ ಬೆಂಬಲ ನನಗೆ ಇಲ್ಲವಾ? ಅದೇ ನಿನ್ನಿಂದಾಗಿ ನನಗೆ ಹೆಸರು ಬಂತಲ್ಲ. ಅದು ಸರಿ. ಹಾ. ಈಗ ಮಲ್ಲಿಗೆಯ ಜೊತೆಗೆ ಹಾ. ಬಾಳೆ ಗಿಡದ ದಾರಕ್ಕೂ ಮಹತ್ವ ಬರುತ್ತದೆ. ಈಗ ನನ್ನನ್ನು ಮಲ್ಲಿಗೆ ಛೆ, ಛೆ, ಛೆ. ದಾರ ಮಾಡಿದ್ದಲ್ವಾ? ಹಾಗಲ್ಲ ಹೇಳಿದ್ದು. ಒಂದು ಮಾತಿಗೆ ಹೇಳಿದ್ದು. ಮಾತಿಗೆ. ನನ್ನ ಜೊತೆ ಇದ್ದುದರಿಂದ ನನಗೆ ಇಷ್ಟು ಎತ್ತರಕ್ಕೆ ಬೆಳೆದೆ. ಹೌದು. ಹೌದು ತಾನೆ? ಹಾ. ಅದೆಲ್ಲ ಬಿಡು ಸಕನೆ. ವಿಷಯ ಏನಂದ್ರೆ ಎಂತಾಯ್ತು? ನನಗೆ ಅರಮನೆಯಲ್ಲಿ ಕೂತು ಕೂತು ಬೇಸರ ಹಿಡಿದು ಹೋಗಿದೆ. ಮತ್ತೆ ಅಲ್ಲಿ ಒಳಗೆಂತ ಕೂಳಿತು ಎಂತ ಮಾಡುವಂತ ಬೇಕಲ್ಲ? ಹೌದು ಸಕನೆ. ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಎಂತ ಅಂತ? ಎಲ್ಲಾದರೂ ತಿರುಗಾಟಕ್ಕೆ ಹೋಗಬೇಕೆಂದು ತೀರ್ಮಾನಿಸಿದ್ದೇನೆ. ಮನಸ್ಸಲ್ಲಿ ಪ್ರಾರಂಭ ಆಗಿದೆ. ಹೇಗೆ ಗೊತ್ತುಂಟ? ಹೇಗೆ? ತಿಂದದ್ದನ್ನೇ ತಿನ್ನುವುದು, ಹೌದು. ನೋಡಿದ್ದನ್ನೇ ನೋಡುವುದು, ಮಾತನಾಡಿದವರಲ್ಲೇ ಮಾತನಾಡುವುದು. ಎಷ್ಟು ಮಾತನಾಡುವುದು? ಅದಕ್ಕೆ ಹೇಳು, ತಿಂದದ್ದನ್ನೇ ತಿನ್ನಬಾರ್ದು, ಅದು ವಾಂತಿ ಬರುತ್ತದೆ ಮತ್ತೆ. ಹೌದೌದು. ಹೌದು. ಅದಕ್ಕೆ ನಾನು ಸರಿಯಾದ ಉಪಾಯ ಮಾಡಿದ್ದೇನೆ. ಎಂತ? ಎಲ್ಲಾದರೂ ತಿರುಗಾಟಕ್ಕೆ ಹೋಗಬೇಕು. ಕಾಡಿಗೆ ಹೋಗಬೇಕು. ಕಾಡಿಗೆ. ಕಾಡಿನಲ್ಲಿ ಕೆಲವು ಎಲ್ಲ ಮೃಗ ಪಕ್ಷಿಗಳು ಮತ್ತೆ ಸಂತೋಷದ ವಾತಾವರಣ ಉಂಟಲ್ಲ, ಹೌದೌದು. ಅದನ್ನೆಲ್ಲ ನೋಡಿ ಬರ್ಲಿಕ್ಕೆ ಸರಿ. ಆಗ್ತದೆ. ಹಾಗಾಗಿ ನಾನೊಂದು ಸೂಕ್ತವಾದ ಸ್ಥಳವನ್ನು ಹುಡುಕಿದ್ದೇನೆ. ಅದು ಗೊತ್ತಾಯ್ತು ನನಗೆ. ಯಾವುದು? ಪ್ರಮಾದ. ಏನದು? ಪ್ರಮಾದ. ಪ್ರಮದಾವನ. ಪ್ರಮದಾವನ. ಹೌದು. ಅಭಿನವ ನಂದನವನವೆಂದು ಎಲ್ಲರೂ ಕೊಂಡಾಡುತ್ತಾರೆ. ಆ ಪ್ರಮದಾವನಕ್ಕೆ ನಾವು ಹೋಗಿ ಒಂದು ಸ್ವಲ್ಪ ವಿಶ್ರಮಿಸೋಣ. ಅದು ಆಗಬಹುದು. ಆಗ್ಬೋದಾ? ಈಗ ಹೋಗುದಂತೆ ಹೇಗೆಂತ ಬೇಕಲ್ಲ? ಹೇಗೆ? ಕುದುರೆಯ ಮೇಲೆ. ನೀನು ಕುದುರೆಯಲ್ಲಿ ಹೋಗ್ತೇನೆ, ನಾನೆಂತ ಬರುದು? ನಡ್ಕೊಂಡು ಬರುದಾ? ನೀನು ಕುದುರೆಯ ಬಾಲ ಹಿಡ್ಕೊ. ಬಾಲವ? ನೀನು ಮೇಲೆ ಏರುವಾಗ ನಾನು ಕುದುರೆಯ ಬಾಲ ಹಿಡ್ಕೊಳ್ಳೋದು. ಆದರೆ ಎಚ್ಚರ ವಹಿಸಬೇಕು. 160ರ ಮೇಲೆ ಹೋಗಬಾರ್ದು. ಹಿಂದೆ ಒಂದು ಜನ ಉಂಟು ಅಂತ ಲೆಕ್ಕ ಹಾಕಬೇಕು. ನೀನು ಹೆದರ್ಬೇಡ, ನಾನು ಮೆಲ್ಲನೆ ಹೋಗ್ತೇನೆ. ಆಗಲಿ. ಸರಿ, ಹೊರಡಿ. ಇಲ್ಲಿಂದ ಪ್ರಾರಂಭ ಮಾಡು. ನಡು ಬಳುಕುತ್ತ ಜಡ ಜಗಂದಿನಿ ತಾ ಕೊಡುವಿಲ್ಲದ ಸತಿಯಂದದಲ್ಲಿ ಬಡ ನಡು ಬಳುಕುತ್ತ ಜಡ ಜಗಂದಿನಿ ತಾ ಕೊಡುವಿಲ್ಲದ ಸತಿಯಂದದಲ್ಲಿ ಗುರುವಿಲ್ಲದ ಸತಿಯಂದದಲ್ಲಿ ತಡಜ ಗಂದಿನಿ ಒಡನಡು ಬಳುಕುತ್ತ ಜಡಗ ಸಂದಿನಿ ತಾವುಡುವಿಲ್ಲನ ಸತಿಯಂದದಲ್ಲಿ ತಾವುಡುವಿಲ್ಲನ ಸತಿಯಂದದಲ್ಲಿ ನಡೆದರು ನೋಳರೆದು ಪರಟು ಸತಿ ನಾಟೇಂದರು ನೋಳರೆದು ಪುರಟು ಸತಿ ಗಗನವನೇರಹುದ ವಿನಯದಲ್ಲಿ ಸತಿ ಗಗನವನೇರಹುದ ವಿನಯದಲ್ಲಿ
ಸತಿಗಡವದಿರಹುತ ವಿನಯದಲ್ಲಿ ನಡೆದರು ದಯ್ಯನೊಳರೆದು ಹೊರಟು ಸತಿಗಡವದಿರಹುತ ವಿನಯದಲ್ಲಿ ಬಡನಡು ಬಳ್ಳುಕುತ ಜಡ ಜಗನ್ನಿತ ಉಳುವಿನ ಸತಿಯಂದದಲ್ಲಿ ಜಡ ಜಗನ್ನಿನಿ ಲೋಕದಲ್ಲಿ ಉತ್ತಮ ತಂದೆ ತಾಯಿಯಂದಿರಿಗೆ ಹುಟ್ಟಬೇಕಾದರೆ ಯೋಗ ಹೊಂದಿದ್ದರೆ ಸಾಲದು, ಜೊತೆಗೆ ಯೋಗ್ಯತೆಯನ್ನು ಕೂಡ ರೂಢಿಸಿಕೊಂಡಿರಬೇಕು. ಆ ಯೋಗ್ಯತೆಗಳನ್ನು ಪಡೆದವಳು ಈ ಕನಕಾಂಗಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಈ ದ್ವಾರಕಾ ಪಟ್ಟಣಕ್ಕೆ ಪ್ರತಿಚಂದ್ರನಂತೆ ಶೋಭಿಸುವವರು ನನ್ನ ತಂದೆ ಬಲಭದ್ರ ಸ್ವಾಮಿ, ರೇವತಿ ಮತ್ತು ಬಲರಾಮ ಸ್ವಾಮಿಗಳ ಮುತ್ತಿನ ಮಗಳು ನಾನು. ಕನಕಾಂಗಿ ಬೀಜವನ್ನು ಬಿತ್ತಿದರೆ ಸಾಲದು, ಅದಕ್ಕೆ ಕಾಲ ಕಾಲಕ್ಕೆ ನೀರನ್ನು, ಆಹಾರವನ್ನು ಇತ್ಯಾದಿಗಳನ್ನು ನೀಡಿದಾಗ ಮಾತ್ರ ಅದು ಹೆಮ್ಮರವಾಗಿ ಬೆಳೆಯುವುದಕ್ಕೆ ಸಾಧ್ಯ. ಲೋಕದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಕೂಡ ಕಾಲ ಕಾಲಕ್ಕೆ ವಿದ್ಯೆಗಳನ್ನು ನೀಡಿದರೆ ಅದು ಪರಿಪೂರ್ಣವಾಗಿ ಬೆಳೆಯುವುದಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಹೇಳುವುದಾದರೆ ನನ್ನ ಹೆತ್ತವರು ಕಾಲ ಕಾಲಕ್ಕೆ ನನಗೆ ಸಕಲ ವಿದ್ಯೆಗಳನ್ನು, ಬುದ್ಧಿಯನ್ನು ಕರುಣಿಸಿದ್ದಾರೆ. ಅಂತಹ ತಂದೆ ತಾಯಂದರಿಗೆ ಮಗಳಾಗಿ ಹುಟ್ಟಬೇಕಾದರೆ ನಾನು ಯೋಗವನ್ನು ಮಾಡಿಕೊಂಡು ಬಂದಿದ್ದೇನೆ. ನನಗೆ ಯಾವುದಕ್ಕೂ ಕೊರತೆ ಇಲ್ಲ. ಆದರೇನು ಮಾಡೋಣ ಹೇಳಿ? ಬೇಸರ. ಅರಮನೆಯಲ್ಲೇ ಇದ್ದು ಇದ್ದು ನೋಡಿದ್ದನ್ನೇ ನೋಡಿ ನೋಡಿ ಬೇಸರ ಅನಿಸಿದೆ ಮನಸ್ಸಿಗೆ. ಹಾಗಾಗಿ ಒಂದು ಉಪಾಯವನ್ನು ಕಂಡುಕೊಂಡಿದ್ದೇನೆ. ಏನು ಉಪಾಯ? ಅಪ್ಪನಲ್ಲಿ ಕೂಡ ಒಪ್ಪಿಗೆಯನ್ನು ಕೇಳಿದ್ದೇನೆ. ನಮ್ಮದೇ ಆದ ಉಪವನ ಇದೆಯಲ್ಲ, ಪ್ರಮದಾವನ, ಅಲ್ಲಿಗೆ ಹೋಗಬೇಕು, ಸುತ್ತಾಡಿಕೊಂಡು ಬರಬೇಕು. ಮಾತ್ರವಲ್ಲ, ಜಲಕೇಳಿಯನ್ನಾಡಬೇಕು, ಹೂಗಳನ್ನು ಕೊಯ್ದು ಮಾಲೆಯನ್ನು ಮಾಡಿ ಜಡೆಗೆ ಮುಡಿಯಬೇಕೆನ್ನುವಂತಹ ಆಸೆ. ನಾನು ಒಬ್ಬಳೆ ಹೋಗುವುದಕ್ಕೆ ಸಾಧ್ಯವೇ? ಇಲ್ಲಪ್ಪ, ನೀರಾಟ ಆಡಲಿಕ್ಕೆ ಸಾಧ್ಯವೇ ಒಬ್ಬಳಿಂದ? ಅದಕ್ಕಾಗಿ ನನ್ನ ಗೆಳತಿಯರಿದ್ದಾರೆ, ಅವರನ್ನೇ ಕರೆಯುತ್ತೇನಂತೆ. ಗೆಳತಿಯರೇ, ಎಲ್ಲಿದ್ದೀರೇ? ಬೇಗ ಬನ್ನಿ 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 ಬನ್ನಿ. ಇಷ್ಟು ಅವಸರದಿಂದ ಕರೆಯಲು ಏನು ಕಾರಣ? ಏನು ಕಾರಣ? ಸಖಿಯರೇ, ಗೆಳತಿಯರೇ, ಬನ್ನಿರೀಗ ಒನಗಿ ಹೋಗುವ. ವನಕ್ಕೆ ಹೋಗುವ ಗೆಳತಿಯರೇ, ಬನ್ನಿರೀಗ ವನಕ್ಕೆ ಹೋಗುವ. ಬನ್ನಿರೀಗ ವನಕ್ಕೆ ಹೋಗುವ, ವನಕ್ಕೆ ಹೋಗುವ ಗೆಳತಿಯರೇ. ಗೆಳತಿಯರೇ, ಬನ್ನಿರೀಗ ವನಕ್ಕೆ ಹೋಗುವ. ಗೆಳತಿಯರೇ, ಬನ್ನಿರೀಗ ವನಕ್ಕೆ ಹೋಗುವ. ವನಕ್ಕೆ ಹೋಗುವ, ನಾವು ವನಕ್ಕೆ ಹೋಗುವ.
ಸುಮವ ಕೊಯ್ದು ಕೊಯ್ದು ಮಾಲೆ ಮಾಡುವ ಚೆಲ್ಲುವ ಸುಮವ ಚೆಲ್ಲುವ ಸುಮವ ಚೆಲ್ಲುವ ಸುಮವ ಚೆಲ್ಲುವ ಸುಮವ ಕೊಯ್ದು 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 ಮಾಲೆ ಮಾಡುವ ಮಾಲೆ ಮಾಡುವ ಸುಮವ ಕೊಯ್ದು ಸುಮವ ಕೊಯ್ದು ಚೆಲ್ಲುವ ಸುಮವ ಕೊಯ್ದು ಚೆಲ್ಲುವ ಸುಮವ ಕೊಯ್ದು 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 ಸುಮವ ಕೊಯ್ದು ಸುಮವ ಕೊಯ್ದು ಮಾಲೆ ಮಾಡುವ ನಳಿನ ಗಂಧೀರಿಯೇ ತೋರಿ ಕೈಯ ಚಳಕವ ನಳಿನ ಗಂಧಿನಿಯರೇ ತೋರಿ ಕೈಯ ಚಳಕವ ತೋರಿ ಕೈಯ ಚಳಕವ ತೋರಿ ಕೈಯ ಚಳಕವ ಚಲುವಾಗುವುದರಿಂದ ಕೊಯ್ದು ಮಾಲೆ ಮಾಡುವ ನಳಿನ ಗಂಧಿನಿಯರ ತೋರಿ ಕೈಯ ಚಳಕವ ಗೆಳತಿಯರಿ ಬನ್ನಿರೀಗ ಒನಗೆ ಹೋಗುವ ನಲವಿನಿಂದ ವಾರಿ ಕೇಳಿ ಆಡಿ ನಲಿಯುವ ನಲವಿನಿಂದ ವಾರಿ ಕೇಳಿ ಆಡಿ ನಲಿಯುವ ಅವನಿಗೆ ಹೋಗುವ ಆಯ ವನಕ್ಕೆ ಹೋಗುವ ಬನ್ನಿ ಬನ್ನಿ, ಏನು ಹಿಂದೆ ನಿಂತದ್ದು? ನಿಮ್ಮನ್ನು ಕರೆಯುವುದಕ್ಕೆ ಒಂದು ಕಾರಣ ಉಂಟು. ಏನದು? ಎಲ್ಲಿಗಾದ್ರೂ ಹೋಗುವುದಕ್ಕಿದೆ ಹೋಗುದಿದೆ. ಅಥವಾ ವಿಶೇಷ ಕಾರ್ಯಕ್ರಮವೇನಾದರೂ ಇದೆ? ಹೇಳು ಗೆಳತಿ. ಕಾರ್ಯಕ್ರಮವಿಲ್ಲ, ವಿಶೇಷವಾದ್ದು ಉಂಟು. ಏನದು? ಏನು ಅಂದ್ರೆ ಈ ಅರಮನೆಯಲ್ಲೇ ಇದ್ದು ಇದ್ದು ಬೇಸರವಾಗಿದೆ. ಅಲ್ಲ, ಈ ಅರಮನೆಯಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ನಿನಗೆ ಬೇಸರವೇ? ಮನಸ್ಸಿನ ಬೇಸರಕ್ಕೆ ಕಾರಣ ಬೇಕೇ? ಇಲ್ಲಲ್ಲ. ಅಲ್ಲ, ನನಗೆ ಇಲ್ಲಿ ಎಲ್ಲಿಯೂ ಏನೂ ಕೂಡ ಕೊರತೆ ಇಲ್ಲ. ಯಾಕೆ? ನನ್ನ ತಂದೆ ಯಾರು? ಬಲಭದ್ರ. ನನ್ನ ಚಿಕ್ಕಪ್ಪ ವಾಸುಭದ್ರ. ನನ್ನ ಅತ್ತೆ ಯಾರು? ಸುಭದ್ರ. ಹಾಗಾಗಿ ಕನಕಾಂಗಿಯ ಜೀವನವೇ ಭದ್ರ ಭದ್ರ ಭದ್ರ. ಕಾರಣ ಏನು ಗೊತ್ತೇ? ಈ ಮನಸ್ಸಿನ ಬೇಸರ ಕಳೆಯುವುದಕ್ಕಾಗಿ ಒಂದು ಉಪಾಯವನ್ನು ಕಂಡುಕೊಂಡಿದ್ದೇನೆ. ನಮ್ಮದೇ ಆದ ಉಪವನ ಇದೆಯಲ್ಲ. ಯಾವುದು? ನಮ್ಮ ಪರಾವಲಂಬನ. ಪ್ರಮದಾವನ. ಅಲ್ಲಿಗೆ ಹೋಗೋಣ ನಾವು. ಮಾತ್ರವಲ್ಲ, ಜಲಕೇಳಿಯನ್ನು ಆಡೋಣ. ಹೂಗಳನ್ನು ಕೊಯ್ದು ಮಾಲೆಯನ್ನು ಮಾಡಿ ಮುಡಿಯಬೇಕೆನ್ನುವ ಆಸೆ ಆಗುತ್ತಾ ಇದೆ. ಹಾಗಾಗಿ ತಡ ಮಾಡುವುದಲ್ಲ, ಹೋಗೋಣವೇ?
ಬಂದಿದೆ ಬಂದಿದೆ ನೋಡು ನಭದಿ ಬೆಳ್ಳಿ ಮೋಡ ಚೆಲ್ಲಿದೆ ನೋಡು ನೋಡು ನಭದಿ ಬೆಳ್ಳಿ ಮೋಡ ಚೆಲ್ಲಿದೆ ಬೆಳ್ಳಿ ಮೋಡ ಚೆಲ್ಲಿದೆ ರೂಢಿಯಧಿಕ ಹಸಿರ ಸಿರಿಯು ಕೂಡಿ ಹಬ್ಬಿದೆ ರೂಢಿಯಧಿಕ ಹಸಿರ ಸಿರಿಯು ಕೂಡಿ ಹಬ್ಬಿದೆ ರೂಢಿಯಧಿಕ ಹಸಿರ ಸಿರಿಯು ಕೂಡಿ ಹಬ್ಬಿದೆ ಕೂಡಿ ಹಬ್ಬಿದೆ ಕೂಡಿ ಹಬ್ಬಿದೆ ಆ ಆ ಆ ನೋಡು ನೋಡು ನಮ್ಮದಿ ಬೆಳ್ಳಿ ಮೋಡ ಚೆಲ್ಲಿದೆ ರೂಢಿಯಧಿಕ ಹಸಿರ ಸಿರಿಯು ಕೂಡಿ ಹಬ್ಬಿದೆ ಮೇಘವಾಲಗಿರಿಯ ಮೇಲೆ ತೇಲಿ ಬಂದಿದೆ ರಾಗಸುಧೆಯ ಹರಿಸಿ ವರ್ಷಧಾರೆಯಾಗಿದೆ ರಾಗಸುಧೆಯ ಹರಿಸಿ ವರ್ಷಧಾರೆಯಾಗಿದೆ ವರ್ಷಧಾರೆಯಾಗಿದೆ ಏನು ಈ ಉಪವನದ ಸೊಬಗು ನೋಡುತ್ತಾ ಇದ್ದರೆ ನೋಡುತ್ತಾ ಇರೋಣ ಎಂದು ಅನಿಸಿ ಬಿಡುತ್ತದೆ. ಇನ್ನು ತುಂಬ ಕೆಲಸ ಇದೆ. ಹೂಗಳನ್ನು ಕೈಯಬೇಕು, ಮಾಲೆಯನ್ನು ಮಾಡಬೇಕು. ಮಾಲೆ ಮಾಡ್ಬೇಕಾ? ನಿನಗೆ ಯಾವುದು ಇಷ್ಟ? ನಂಗೆ ಸಂಪಿಗೆ. ಸಂಪಿಗೆ ಅಲ್ಲ, ಸಂಪಿಗೆ ಮರದ ಮೇಲೆ ಆಗುದು. ನಿನಗೆ ಅದನ್ನು ಕೊಯ್ಲಿಕ್ಕೆ ಆಗ್ತದಾ? ನೀನಿದೆಯಲ್ಲ. ಸರಿ, ನನ್ನ ಧೈರ್ಯದಿಂದ ಮೇಲೆ ಮರಕ್ಕೆ ಹತ್ತುವುದು. ನೋಡು ನೋಡು, ನಿಂಗೆ ಯಾವ ಹೂ ಇಷ್ಟ? ಮಲ್ಲಿಗೆ. ಓಹೋ, ಮಲ್ಲಿಗೆ. ನನಗೂ ಮಲ್ಲಿಗೆ ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ಏನು ಮಾಡೋಣ? ಸುಮಗಳ ಹರುಷದಿಯೋ ಕೊಯ್ಯುತ್ತಲಿರಲದ ವರ್ಗಿಸುತ್ತ
ಸುತಲಭಿಮನ್ಯು ದೂರದಿ ಪರಿಕಿಸುತ್ತಾಳಭಿಮನ್ಯು ದೂರದಿ ಶರಜ ಮುಖಿಯ ಕಂಡು ಶರಜ ಮುಖಿಯ ಇನ್ನೆಂಥ ಸುಂದರಿ ಇವಳು ಸುಂದರಿ ಸುಂದರಿ ಇವಳು ನೋಡೆ ಇನ್ನೆಂದ ಸುಂದರಿ ಇವಳು ಸುಂದರಿ ಸುಂದರಿ ಇವಳು ನೋಡೆ ನೋಡೆ ಎಣ್ಣೆಯ ಮಾವನ ಮಗಳು ಎಣ್ಣೆಯ ಮಾವನ ಮಗಳು ನೋಡೆ ಎಣ್ಣೆಯ ಮಾವನ ಮಗಳು ಸುಂದರಿ ಇವಳು ರನ್ನೆ ಸದ್ಗುಣಿಯನ್ನು ನಾ ಕಾಣೆನು ರನ್ನೆ ಸದ್ಗುಣಿಯನ್ನು ಇನ್ನು ನಾ ಕಾಣೆನು ಪನ್ನಗ ಭವವೇಣಿಯನ್ನು ನಾ ನುಡಿಸುವೆ ನುಡಿಸುವೆ ಇನ್ನೆಂಥ ಸುಂದರಿ ಇವಳು ನೋಡೆ ಎನ್ನಯ ಮಾವನ ಮಗಳು ನೋಡೆ ಎನ್ನಯ ಮಾವನ ಮಗಳು ಎನ್ನಯ ಮಾವನ ಮಗಳು ಮಿತ್ರ ಕಾಯಲೆ ಕಂಡೆ 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 ಎಲ್ಲವೂ ಗಂಡೆ ಮೇಲೆ ಬೇರೆ ಬೇರೆ ಗಂಡೆ ಉಂಟಾ? ಹಾಗಲ್ವೋ ಓ ಈ ಉಪವನವನ್ನು ಸುತ್ತುತ್ತಾ ಬಂದವರು ನಾವು ಹಾ, ಹಾ. ಅದೆಷ್ಟೋ ಮುಂದುವರೆದಿದ್ದೇವೆ. ಈ ಕಾಡಿನಲ್ಲಿ ಕಂಡೆ ಯಾವುದು ಅಂತ ಬೇಕಾದ ನನಗೆ. ಹಾಗಲ್ಲವೋ ಮತ್ತೆ ನಾನು ಒಂದು ಸುಂದರವಾದ ಗೊಂಬೆಯನ್ನು ಕಂಡೆ. ಅದು ಕಾಡಿನ ಮಧ್ಯದಲ್ಲಿ. ಹೌದು ಅದು ಮಿತ್ರ. ಸುಮ್ಮನೆ ಕಾಡಿನಲ್ಲಿ ಗೊಂಬೆ ಎಲ್ಲಿಂದ? ಹೌದು. ಹಾ. ಎಂತಹ ಲಾವಣ್ಯ, ಹಾ. ಎಂತಹ ಸೊಬಗು, ಹಾ. ಎಂತಹ ಸೌಂದರ್ಯ. ಆಹಾ. ಆಹಾ. ಅದು ಕಾಡಿನ ಮಧ್ಯದಲ್ಲಿ ಅಲ್ವಾ? ಹೌದು, ಈಗ ನೀನು ನೋಡ್ಲಿಲ್ವಾ? ನಾನೇ ನನಗೆ ಕಾಣ್ಲಿಕ್ಕೆ ಸಿಗಲಿಲ್ಲ. ನೀನು ನೋಡ್ಲಿಲ್ಲ? ಎಲ್ಲಿಲ್ಲ? ನೀನು ಬೇಕಾದದನ್ನು ಯಾವುದನ್ನು ನೋಡುವುದಿಲ್ಲ. ಬೇಕಾದ್ರೆ ಯಾವುದು ಮಾಡು. ನೀನೀಗ ನೋಡು, ಓ, ನನ್ನ ಕೈಯನ್ನೇ ನೋಡು, ಬೆರಳು. ನಿನ್ನ ಕೈಯ ಬೆರಳು. ಯೋ ದೇವರ ಕೈಯಲ್ಲ ಬೆರಳಲ್ಲ, ಬೆರಳಿನಲ್ಲಿ ಇಟ್ಟು ಕಪ್ಪು 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 ಮಣ್ಣು ಹಾಗಲ್ವೋ? ತೆಗಿಬೇಕದನ್ನ. ನನ್ನ ಬೆರಳನ್ನು ಆಧರಿಸಿಕೊಂಡು ಹಾ. ನೋಡು ಎಂದು ಹೇಳಿದ್ದು. ಬೆರಳು ನೋಡು. ಅಲ್ಲಿ ನೋಡು. ಘಟ ಅವಳ ಆ ಕಡೆ. ಹೌದು. ಹಾ. ಇಲ್ಲಿ ನೋಡು. ಅಲ್ಲಿ ಇಲ್ಲಿ, 3 ಇಲ್ಲಿ, ಹಾ. ಇಲ್ಲಿ ನೋಡು. ಚೆಂದುಳ್ಳಿ ಚೆಲುವೆ, ಅಲ್ವಾ? ಚೆಂದುಳ್ಳಿ ಚೆಲುವೆ. ಒಳ್ಳೆ ಹುಷಾರಿದ್ದಾಳೆ, ಸುಂದರಿಲ್ಲ. ಚಿಮಣಿ ಅಕ್ಕ ಹುಷಾರಿದ್ದಾಳೆ. ಅವಳಲ್ವಾ? ನೀನು ಯಾರನ್ನು ನೋಡು? ಹಿಂದಿನವಳು. ಹಿಂದಿನವಳಲ್ವೋ? ಹಾ. ಮುಂದಿನವಳು. ಹಿಂದೆ ಮುಂದಿನವಳು. ಹಿಂದೆ ಮುಂದಿನವಳೆಂದು ನೋಡು. ಹಿಂದೆ. ಏ, ನೋಡಿದ್ದು ನೀನ. ನಿನಗೆ ಮುಂದೆ ನನಗೆ ಹಿಂದೆ. ಅದು ಬಿಡು. ವಾ, ಈಗ ಅವಳು ಯಾರು ಅಂತ ಗೊತ್ತಾಯ್ತಾ? ಯಾರು? ಅವಳು ನನ್ನ ಮಾವನ ಮಗಳಲ್ವಾ? ಇವಳು ಹಾಗೆ ನನ್ನ ಮಾವನ ಮಗಳ.
ಮಾತನಾಡಿಸದೆ ಎಷ್ಟೋ ಸಮಯಗಳೇ ಕಳೆದು ಹೋದ. ಹೌದಾ? ಹೌದು. ಅವತ್ತು ನೋಡ್ಲಿಲ್ಲ ನೀವು? ಆಗ ಇಷ್ಟು ಸಣ್ಣ ಹುಡುಗಿ. ಅವತ್ತು ಮಾವನ ಒಂದು ಹೆದರಿಕೆ, ಸಣ್ಣದಿರುವಾಗ ಮಾತಾಡಿಸಿದ ಒಂದು ಹೆದರಿಕೆ ಉಂಟಲ್ಲ. ನಾನು ಹೋಗುವಾಗಲೇ ಬೊಬ್ಬೆ ಹೊಡಿತಿದ್ರು ಅವರು. ಅದು ಮಧ್ಯಾಹ್ನ ಮೇಲೆ ಬೆಳಗ್ಗೆ ಹೋಗುದಾ? ಮಧ್ಯಾಹ್ನ ಮೇಲೆ ಅದು ಮಧ್ಯಾಹ್ನ ಮೇಲೆ ಮಾವನ ಕಣ್ಣು ಹೇಗಿರ್ತದೆ ನಮ್ಗೆ ಗೊತ್ತಿಲ್ವಾ? ಅದು ಬಿಡು, ಹೋಗಲಿ. ಸರಿ, ಈಗ ಅವಳನ್ನು ಬಹಳ ಅಪರೂಪಕ್ಕೆ ಕಾಣುವುದು. ಹೌದು. ಹಾಗಾಗಿ ಅವಳಲ್ಲಿ ಮಾತನಾಡಬೇಕಲ್ಲ. ಒಂದು ಎರಡು ಮಾತು ಸಾಕು, ನುಡಿ ಮುತ್ತು. ಯಾಕೋ ಹಾಗೆ? ನುಡಿ ಮುತ್ತು ಹಾಗೆ ಹಾಗೆ. ಹೌದು, ಅದು ಹೌದು. ಇದು ಮಾತಾಡುದು ಹೌದು. ಯಾಕೆ? ಹೇಗೆ ಮಾತಾಡುದು? ಇನ್ನು ಮಾತಾಡ್ಲಿಕ್ಕೆ ಅಂತ ಇದಾಗ್ತದೆ, ಹೆದರಬೇಡ, ನಾನಿಲ್ವಾ? ಹುಡುಗಿಯರಲ್ಲಿ ಮಾತಾಡುದು ಅಷ್ಟು ಸುಲಭ? ಏನು ತೊಂದರೆ ಇಲ್ಲ. ಮಾತಾಡುವಾಗ ಸ್ವಲ್ಪ ನಯನ ವಿನಯ ಎಲ್ಲ ಬರಬೇಕು. ಹೌದಾ? ನಯ ವಿನಯ ಎಲ್ಲ ಬರಬೇಕು, ಆದ್ರೆ ಸರಿ ಆಗ್ತದೆ. ಸರಿ, ಈಗ ತಾಯೇ ಸರ್ವೇಶ್ವರಿ, ಕಾಳಿಕಾಂಬೆ, ಬ್ರಹ್ಮರಾಂಬೆ, ದುರ್ಗಾ ಪರಮೇಶ್ವರಿ ಅಂತ ಮಾತಾಡಬೇಕು. ಮೊದಲು ತಾಯಿ ಭಾವ, ಮತ್ತೆ ಅಕ್ಕ ಭಾವ, ಮತ್ತೆ ತಂಗಿ ಭಾವ. ನಂಗೆ ಅಕ್ಕ ತಂಗಿ ಅಮ್ಮ ಯಾರೂ ಬೇಕಾಗಿಲ್ಲ. ಬೇಡವಾ? ಬೇಡ. ನಾನು ಅವಳಲ್ಲಿ ಈಗ ಮಾತಾಡ್ಬೇಕು. ಮಾತನಾಡಿ. ನನಗೆ ಸಹಕಾರ ನಾನು ಸಹಕಾರ ಕೊಡ್ತೇನೆ. ಮಾತಾಡ್ತೇನೆ. ಮಾತನಾಡಿ. ಮಾತನಾಡಿ. ಓ ಸುಂದರಿ ಕನಕಾಂಗಿ ಸ್ಮರಹತಿಯಿಂದ ಕೋಮಲಾಗಿ, ಸ್ಮರಹತಿಯಿಂದ ಕೋಮಲಾಗಿ ಕನಕಾಂಗಿ. ಸುಂದರಿ ಕನಕಾಂಗಿ, ಸುಂದರಿ ಕನಕಾಂಗಿ ಸ್ಮರಹತಿಯಿಂದ ಕೋಮಲಾಗಿ, ಸ್ಮರಹತಿಯಿಂದ ಕೋಮಲಾಗಿ ಕನಕಾಂಗಿ. ಬಂದಿಹುದೇ ನೀನಿನ್ನು ಉಜ್ಜಾನಗೆ, ಬಂದಿಹುದೇ ನೀನಿನ್ನು ಉಜ್ಜಾನ ಒಳಗೆ. ಚಂದದೋಳ್ ಎನ್ನಲಿ ಕುಂದರದ ನುಡಿ, ಚಂದದೋಳ್ ಎನ್ನಲಿ, ಚಂದದೋಳ್ ಎನ್ನಲಿ ಕುಂದರದ ನುಡಿ. ಸುಂದರಿ ಕನಕಾಂಗಿ, ಸುಂದರಿ ಕನಕಾಂಗಿ ಸ್ಮರಹತಿಯಿಂದ ಕೋಮಲಾಂಗಿ. ಬಂದಿಹುದೇ ನೀನಿನ್ನು ಜಾನಕಿ, ಚಂದದೊಳೆನ್ನಲಿ ಕುಂದರದ ನುಡಿ. ಸುಂದರಿ ಕನಕಾಂಗಿ ಸ್ಮರಹತಿಯಿಂದ ಕೋಮಲಾಂಗಿ, ಕೋಮಲಾಂಗಿ. ನನ್ನಲ್ಲೇ ನಿನ್ನನ್ನೇ ಕರೆದದ್ದು. ಈಗ ನಿನಗೆ ನನ್ನ ಪರಿಚಯ ಆಗ್ಲಿಲ್ವಾ? ಇಲ್ಲವಲ್ಲ. ನೀನು ಯಾರು? ಈಗ ಸುಮ್ಮನೆ ಅವಳಿಗೆ ಪರಿಚಯ ಇಲ್ಲ, ಸುಮ್ಮನೆ ಮಾವನ ಮಗಳು ತಡೆದಲ್ಲ. ಹೌದು, ಅವಳಿಗೆ ಗುರ್ತವೇ ಇಲ್ಲ. ಸಣ್ಣವರಿದ್ದಾಗ ಜೊತೆಯಾಗಿದ್ದವರಲ್ವಾ? ಅದು ಹಾಗೆ, ಸಣ್ಣವರಿರೋ ಗುರ್ತವೇ ಇರುವುದಿಲ್ಲ. ಅದು ಸತ್ಯ ಹೇಳಿದೆ. ಮತ್ತೆ ಯಾರು ನೀನು ಗೊತ್ತಾಗಲಿಲ್ಲ. ಗುರ್ತವೇ ಇಲ್ಲ ಅವಳಿಗೆ. ಏನು ಬೊಬ್ಬೆ ಹೊಡಿತಿ ಪುಣ್ಯಾತ್ಮ. ಅವಳಿಗೆ ಗುರ್ತವೇ ಇಲ್ಲ. ಈಗ ಗುರ್ತ ಸಿಗ್ತದೆ, ನೀನ್ ನಿಲ್ಲ. ನಾನು ನಿನ್ನ ಭಾವ ಅಲ್ವೇನೆ, ಅಭಿಮನ್ಯು. ಅಭಿ? ಹೌದು. ನೀನಾ? ಹೌದು. ನಂಗೆ ನಿನ್ನ ಗುರ್ತವೇ ಸಿಗ್ಲಿಲ್ಲ ಅಭಿ. ಯಾವತ್ತು ಅಲ್ಲಿಗೆ ಕಲಿಲಿಕ್ಕೆ ಹೋದ ಮತ್ತೆ ಸುದ್ದಿ ಇಲ್ಲ ಅಲ್ಲ? ಹೌದು. ನೋಡ್ಲಿಕ್ಕೆ ಎಲ್ಲಿ ಸಿಗುತ್ತಾರೆ? ಮಾವನ ಹೆದರಿಕೆ ಒಂದು. ಹೌದು. ಓ ಕನಕಾಂಗಿ,
ಇಷ್ಟು ಸಣ್ಣವಳಿದ್ದೆ. ಈಗ ಇಷ್ಟು ಎತ್ತರಕ್ಕೆ ಈಗ ಬೆಳೆದಿದೆ. 2 ಕನ್ನಡಿ ಇಟ್ಟರು ಸಾಕಾಗುದಿಲ್ಲ. ಹೌದು, ಸಣ್ಣವರಿದ್ದಾಗ ಸಣ್ಣದೇ ಇರು. ಹೌದು, ಬಾಳೆಗಂಬದಾಗ ಬೆಳ್ಕೊಂಡು ಹೋಗುದು. ಮಾಡಿದಪ್ಪವ ಅಲ್ಲ ಹೇಳಿದ ವಿಷಯ. ಸರಿ ಬಿಡು. ಹಾ. ಓ ಕನಕಾಂಗಿ, ನಿನ್ನನ್ನು ಕಾಣುವಾಗ ಬಾನಂಗಳಲ್ಲಿದ್ದ ಚಂದಿರನೇ ನನ್ನ ಮುಂದೆ ಬಂದು ನಿಂತನೋ ಎಂಬಂತೆ ಭಾಸವಾಗುತ್ತಿದೆ. ನಿನ್ನ ಮುಖದ ಕಾಂತಿಯನ್ನು ಕಾಣುವಾಗ ಮನಸ್ಸಿಗೆ ಏಕೋ ಒಂದು ತರಹದ ಸಂತೋಷ. ಹೌದು, ಅದು ಹೌದು. ನಿನ್ನ ಸಖಿ ಮತ್ತೆ ನೀನು ಹೇಳಿದ ಕುಂದಾಪುರ ವದನೆ ಅಂತ ಇವಳನ್ನು ಹೇಳಿದ. ನೀನು ಕುಂದಾಪುರ ವದನೆ, ಇವಳು ಕುಂದರ ವದನೆ ಮಾರಾಯ. ನಿನಗೆ ಸರಿ ಕೇಳಲಿಲ್ಲ. ಅದು ಅಲ್ಲಿ ಹಿಂದಿಂದ ಬಂದದಲ್ಲ ಹಾಗೆ ಕುಂದರ ವದನೆ. ಅಲ್ಲಿಂದ ಇಲ್ಲಿಗೆ ಮುಟ್ಟುವಾಗ ಅದು ಬದಲಾಯಿತು. ಹೌದು, ಬದಲಾವಣೆ. ಹಾಗೆ ಇರಲಿ. ಸಖಿಗಡನವನ್ನು ಸೇರಿಸಿಕೊಂಡು ಬಂದಿದ್ದೀಯಲ್ಲ, ಯಾಕೆ ಬಂದದ್ದು? ನನ್ನನ್ನು ನೋಡುವುದಕ್ಕಾಗಿ. ಇನಲದಿ ನಾಚುತ್ತಲೀ 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 ಎನಲದಿ ನಾಚುತ್ತಲೀ ನಾಚುತ್ತಲೀ ಚರಣದಿ ಇಳೆಯುಳು ಬರೆಯುತ್ತಲೀ ಚರಣದಿ ಇಳೆಯುಳು ಬರೆಯುತ್ತಲೀ 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 ಜಲ ಕೇಳಿಗೆ ನಲವಿರಿಂದಲೇ ಬಂದೆ ಜಲ ಕೇಳಿಗೆ ನಲವಿಲೆ ಬಂದೆ 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 ಚೆಲುವನ ಮೆಲುನಗೆ ಇಂದಲಿ ಜಲ ಕೇಳಿಗೆ ನಲವಿಲೆ ಬಂದೆ ಎನಲದಿ ನಾಚುತ್ತಲೀ ಚರಣದಿ ಇಳೆಯುಳು ಬರೆಯುತ್ತಲೀ ಬರೆಯುತ್ತಲೀ ಚರಣದಿ ಬರೆಯುತ್ತಲೀ ಚೆಲುವನೇ ಕಿಸಿಬುಣಿಗೆಯಿಂದಲೇ ಜಲಕೇಳಿಗೆ ನಲವಿಲಿ ಬಂದೆನು ಜಲಕೇಳಿಗೆ ನಲವಿಲಿ ಬಂದೆನು ಜಲಕೇಳಿಗೆ ನಲವಿಲಿ ಬಂದೆನು ಚೆಲುವ ಹತ್ತಿರ ಅಂತರ ಹೇಳಿ ಮುಂದಾಗಬೇಡ.
ಅಂತರದಲ್ಲಿ ಇರ್ಲಿ ಅಂತ. ಅದೇ ಅವಳೆಂತ ಬರೆಯುದು ನೋಡು, ಗೀಚುವುದು ಯಬ್ಬಾ, ಅವಳು ಗೀಚುವುದನ್ನು ಕರೀತಾರೆ. ಸಣ್ಣ ಸಣ್ಣ ಗೀಚುವುದಲ್ಲ, ಅದು ನಾಚಿಕೆಯಿಂದ. ನಾಚಿಕೆಯಲ್ಲಿ ಈಗ ನಾಚಿಕೆಯಲ್ಲಿ ಹೀಗೆಲ್ಲ ಮಾಡ್ತಾರಲ್ಲ. ನಾಚಿಕೆಯಲ್ಲಿ ಗೀಚಿ ಕಾಲನ್ನು ರಕ್ತ ಬರ್ತಾ ಉಂಟು ನೋಡು. ಹೌದು. ಅದು ಬೆರಳು ಮಿತ್ರ. ಬೆರಳು ಅಲ್ಲಪ್ಪ, ಹತ್ತು ಬೆರಳು ಉಂಟು. ಹಾಗಲ್ಲ. ಹಾ, ಅದು ಸೀರೆಯ ಸೆರಗು. ಇಲ್ಲಪ್ಪ, ಇದು ಕೂಡ ಅಲ್ಲ. ಮತ್ತೆ ಏನೇ? ಅಯ್ಯೋ, ಇವನಲ್ಲಿ ಹೇಗೆ ಮಾತನಾಡುವುದು? ಬಾಯಲ್ಲೇ ಮಾತಾಡು. ಎಲ್ಲರೂ ಅದರಲ್ಲೇ ಮಾತನಾಡುವುದಲ್ಲ. ಮತ್ತೆ ಯಾವುದಲ್ಲ ಮಾತಾಡು? ನಿನ್ನಲ್ಲಿ ವಿಶೇಷವಾಗಿ ಏನಾದ್ರೂ ಮಾತನಾಡುವಂತಹ ವಸ್ತು ಉಂಟಾ? ಇಲ್ಲ, ಅದು ಆಧುನೀಕರಣದ್ದು ಯಾವುದಿಲ್ಲ, ಹಳತ್ತು ಮಾತ್ರ. ಸರಿ. ಅಲ್ಲ, ನೀನು ಮೊದಲೇ ಇಲ್ಲಿಗೆ ಬರುದು ನನಗೆ ತಿಳಿಯುತ್ತಿದ್ದರೆ ಏನು ಮಾತನಾಡುವುದು ಎಂದು ತೀರ್ಮಾನಿಸಿಯೇ ಬರುತ್ತಿದ್ದೆ. ಬಾಯಿ ಪಾಠ ಮಾಡಿ ಬರ್ತಿದ್ದೆ ಅಲ್ವಾ? ಯಬ್ಬಾ, ನೀನು ಸರಿದೀಯಾ? ಬಾಯಿ ಪಾಠ ಮಾಡುವ ಜಾತಿ ನನ್ನದಲ್ಲ. ಮತ್ತೆ ಅದು ಗೊತ್ತುಂಟು ನನಗೆ. ಗೊತ್ತಾಗಿದೆ. ಅಭಿ ಚೆನ್ನಾಗಿ ತಿಳಿದುಕೊಂಡಿದ್ದಾನೆ. ಏನು ಅಂದ್ರೆ ಏನು ಹೇಳು? ಬೆರಳು ತುಂಡಾದ್ರೆ ಹಾಗೆ ಪಿಂಟಿಸಿದ್ರೆ ಪಿಂಟಿಸಿಬೇಡ. ಇದು ವಿಷಯ ಏನಂತಂದ್ರೆ, ನೀನು ಬರುವುದು ನಾನು ನೋಡಿದ್ದೇನೆ. ನೀನು ನೋಡಿದ್ಯಾ? ಮತ್ತೆ ನಾನು ಹೇಳಿದ್ದಾರೆ ಕಿಟಕಿ ಬಾಗಿಲು ಹಾಕಬೇಕು ಅಂತ. ಆ ಹೊರಗಿನ ಪ್ರವೇಶ ಮಾಡ್ತಾರೆ, ಅಲ್ಲಲ್ಲಿ ಇಣುಕುತ್ತಾ ಇದ್ದಾರೆ. ನೀನು ಬಾರಿ ಇಣುಕ್ಲಿಗೆ ಹೋಗ್ತೀಯ ಅಂತ. ಇಲ್ಲ, ಮತ್ತೆ ಅವಳಿಗೆ ಹೇಗೆ ಗೊತ್ತಾದ್ದು? ಹಾಗಲ್ಲ, ಮತ್ತೆ ನಾವಿಲ್ಲಿ ಹೂಗಳನ್ನು ಕೊಯ್ಯುವಾಗ ನೀವಿಬ್ಬರು ದೂರದಿಂದ ಬರುವುದನ್ನು ನಾನು ನೋಡಿದ್ದೇನೆ. ಯಾಕೆ ನನ್ನ ಪರಿಚಯ ಹಿಡಿದಿಲ್ಲ? ಯಾಕಂದ್ರೆ ನೀವೇ ಬಂದು ನನ್ನಲ್ಲಿ ಮಾತನಾಡ್ಲಿ ಅಂತ ನಾನು ಸುಮ್ಮನಿದ್ದದ್ದು. ಅದೇ ಹುಡುಗಿಯರ ಕಥೆಯೇ ಇಷ್ಟ. ಲಕ್ಷಣವೇ ಹಾಗೆ. ಹೌದು. ಮತ್ತೆ ಇಲ್ಲಿಗೆ ಬಂದ ಕಾರಣ ಏನು ಅಂದ್ರೆ, ಹೌದು, ಅರಮನೆಯಲ್ಲೇ ಇದ್ದು ಬೇಜಾರಾಗಿ ಹೋಗಿ ನಮ್ಮ ಹಾಗೆ. ಅದೇ ಒಂದೇ ಕೊನೆಯಲ್ಲೆಲ್ಲ ಇದ್ದದ್ದು. ಬೇಸರ ಹಾಗೆ, ಬೇಸರ ಬರುವುದು ಹಾಗೆ. ಗಾಳಿ ಇಲ್ಲ, ಇಂಥ ಕರ್ಮವು. ನಮ್ಮ ಅರಮನೆಯಲ್ಲಿ ಎಲ್ಲಾ ವ್ಯವಸ್ಥೆಯೂ ಇದೆ. ಅಲ್ಲ, ಒಂದೇ ಗೋಡೆಗೆ ಬಣ್ಣ ಒಂದೇ ಹೊಡಿದಲ್ಲ, ಬೇರೆ ಬಣ್ಣ ಹೊಡೆದು ಅದನ್ನೇ ನೋಡಿಕೊಂಡು ಚಿತ್ರಾನ್ನ ಮಾಡಿ ಬಲಿ ಮಾಡ್ಲಿಕ್ಕೆ ಆಗ್ತದೆ, ನೋಡ್ಲಿಕ್ಕೆ ಆಗ್ತದೆ. ನಿಮ್ಮದು ಕೂಡ ಸಮಸ್ಯೆ ಅದೇ. ಮನೆಯಿಂದ ಹೊರಗೆ ಬರ್ಲಿಲ್ವಾ ಇಷ್ಟವರೆಗೆ? ನಿನ್ನದು ಸಮಸ್ಯೆ ಕೂಡ ಅದೇಯಾ? ನನ್ನದು ಅದೇ. ಈಗ ಉಂಟಲ್ಲ, ಒಂದು 3 ವರ್ಷದಿಂದ ಉಂಟಲ್ಲ, ಒಂದೇ ಕಡೆ ಕುಳಿತು ನಾನು ಇವನ ಮುಖ ನೋಡು, ಅವ ನನ್ನ ಮುಖ ನೋಡಿ ಸುಖ ಇಲ್ಲ. ಮತ್ತೆ ಮುಖಕ್ಕೆ ಬಟ್ಟೆ ಹಾಕಿ ಕೂತ್ಕೊಳ್ಳೋದು ನಾವಿಬ್ಬರು. ನೀವು ಅಲ್ಲಿ ನಾನು ನೋಡಿದ ಹಾಗೆ ಆಗಿದೆ. ಎಲ್ಲಿ ಅಲ್ಲಿಗೆ ಹೋಗಲೇ ಇಲ್ಲ. 3 ವರ್ಷ ಆಯ್ತು. ನೀನು ನನಗೆ ಹೇಳದೆಲ್ಲಿ? ನಾನು ಎಲ್ಲಿಗೆ ಹೋಗುದು? 3 ವರ್ಷದಿಂದ ನಿನ್ನ ಕೋಣೆಯಲ್ಲಿ ಇಲ್ಲವಾ? ಈಗ ಇರ್ಲಿ, ವಿಷಯ ಹೇಳ್ತೇನೆ. ನಾವಿಲ್ಲಿಗೆ ಬಂದದ್ದು ಕಾರಣ ಏನು ಅಂತಂದ್ರೆ ಬೇಸರ ನೀಗಿಸ್ಲಿಕ್ಕಾಗಿ ಹಾಗೆ ಇಲ್ಲಿಗೆ ಬಂದದ್ದು. ಸರಿ. ನೀರಾಟವನ್ನು ಆಡಿದ್ದೇವೆ, ಬಗೆಯ ಹೂಗಳನ್ನು. ನೀರಾಟ ಮಾಡಿದ್ದು? ಯೋ ದೇವರೇ, ಆ ಕೊಳಕ್ಕಾಗಿ ಇಡೀ ಕೊಳಕ್ಕೆ ನೋಡು, ಕೊಳ ಇಡೀ. ಅದು ನಾನು ನೀರಾಟವಾಡುವಾಗ ಸರಿ ಇತ್ತು. ಮತ್ತೆ ಅವಳಲ್ಲ ಇವರು ಮೂವರು. ಅವಳು ಸಣ್ಣವಳ, ನಿನ್ನ ಮಾವನ ಮಗಳು. ಸಣ್ಣವಳ. ಅವಳು ಹಾರಿದ್ರೆ ಹಾಗೆ ಇಡೀ ಕಲಂಕಿಸಿಕೊಂಡಿರುವುದು. ಹೌದು, ನೋಡ್ಲಿಕ್ಕೆ ಎಷ್ಟು ದಪ್ಪ ಇತ್ತು. ಅದು ಚಂದ. ಹೂಗಳನ್ನು ಮಾಡಿ ಜಡೆಗೆ ಮುಡಿದಿದ್ದೇನೆ. ಹೇಗಾಯ್ತು ನನ್ನ ಶೃಂಗಾರ? ಸುಂದರವಾಗಿ ಕಾಣ್ತೀಯ. ಶೃಂಗೇರಿಯ ಹುಡುಗಿ ಹೇಗೆ ಉಂಟು? ನಾನು ಹುಟ್ಟಿದಾಗಲೇ ಸುಂದರಿ ಅಲ್ವೇ? ಹೌದು, ಸುಂದರಿ. ಸರ್ವಾಂಗ ಸುಂದರಿ. ಹೌದೌದು. ಅದು ಈಗ. ಅಯ್ಯೋ, ಅಪ್ಪ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಎಷ್ಟೊತ್ತಿಗೆ ಕಾಯುವುದು ಅವರು? ಅಪ್ಪ ಎಷ್ಟೊತ್ತಿಗೆ ಕಾಯುವುದು? ಈಗ ಅವರು ಹಾಗೆಲ್ಲ ಕಾಯ್ಲಿಕ್ಕಿಲ್ಲ, ಎಲ್ಲರೂ ಗೊತ್ತು. ತಡ ಆಯ್ತು, ನಾನು ಬರ್ತೇನೆ. ನಿನ್ನ ನೋಡುತ್ತಾ
ತತ್ತಂ ತಂ ತನ ದಿನ ತತ್ತಂ ತಂ ತನ ದಿನ ತತ್ತಂ ತಂ ತನ ದಿನ ತೈ ತಗದಿನ ತಗಡ ತಗದಿನ ತಗಡ ತಗದಿನ ತಗಡ ತಗದಿನ ತಗದಿನ ತಗಡ ತಗದಿನ ತಗಡ ದಿನ ತೈ ಸ್ಥಳದಲ್ಲಿ ವಾಸವಾಗಿರುವ ದುರ್ಗಾ ಪರಮೇಶ್ವರಮ್ಮನವರು ಒಮ್ಮೆ ಸಾಕು ನಿಲ್ಲಿಸು ಮಾರಾಯ. ಯಾಕೆ ದೇವರ ನಡೆ ಇಲ್ವಾ? ದೇವರ ನಡೆಯಲ್ಲಿ ಕುಣಿದಾಗ ಬಲಿಯಾದದ್ದೀಗ ದೇವರ ನಡೆ ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲಿ ದೇವರ ನಡೆಯಲ್ಲಿ ಬೇಕಲ್ಲ. ಹೌದು ಹಾಗೆ. ಓ ಕನಕಾಂಗಿ ಭಾವ, ಇಷ್ಟು ದೂರ ಇಷ್ಟು ಬೇಗ ನೀನು ಎಲ್ಲಿಗೆ ಹೋಗುವುದು? ಮನೆಗೆ ಹೋಗುದಲ್ವಾ? ನಿನಗೇನು ಅವಸರ? ಅಲ್ಲ ಕೇಳಿದ್ ಮನೆಗೆ ಹೋಗುದು. ತಡ ಆಯ್ತಾ? ಸ್ವಲ್ಪ ಹೊತ್ತು. ಮತ್ತೆ ಬಂದದ್ದೇ ತಡ, ಇನ್ನು ಬರುವುದು ಹೋಗುದು ನಿನ್ನದೇ ತಡವಾ? ನಾವು ಬೇಗ ಬಂದಿದ್ದೇವೆ. ತಡ ಆದದ್ದು. ನಾವು 3:45 ಜಾಮಕ್ಕೆ ಬಂದಿದ್ದೇವೆ. ಅಲ್ಲಿ ಹುಡುಕಾಡ್ತಾ ಇದ್ದೇವೆ, ಎಂತ ಸಿಗಲಿದೆ. ನೀನಲ್ಲಿ ನಿದ್ದೆ ಹೊಡಿತಿದ್ದಲ್ಲ? ನೋಡಿದ್ದೇನೆ. ಇಲ್ಲ, ಅದೀವ ನಿದ್ದೆ ಹೊಡೆದದ್ದು. ಈಗ ನಿಮ್ಮದು ಬರ್ದಾಯ್ತಾ? ಆಯ್ತು ಆಯ್ತು. ನಾನು ಮಾತಾಡ್ಬೋದಾ? ಬೇಗ ಹೇಳು, ತಡ ಆಯ್ತು. ಅಪ್ಪ ನೀನು ಸಿಕ್ಕಿದ್ದ ಚಂದವಾಯ್ತು, ನಿನ್ನಲ್ಲಿ ಮಾತಾಡಿದ್ದ ಚಂದವಾಯ್ತು, ನಿನ್ನನ್ನು ನೋಡಿದ್ದ ಚಂದವಾಯ್ತು. ಓ ಕನಕಾಂಗಿ, ನಿನ್ನಲ್ಲಿ ಒಂದು ಮಾತನ್ನು ಹೇಳಬೇಕು ಅಂತಿದ್ದೇನೆ. ಏನು ಮಾತು? ಅದು ಏನು ಅಂದ್ರೆ ಒಂದೇ ಮಾತಲ್ಲ, ಹೆಚ್ಚಿಲ್ಲ. ಧನ್ಯವಾದ ಧನ್ಯವಾದ. ಮದುವೆ ಆಗ್ಬೇಕಂತಿದ್ದೇನೆ. ಮದುವೆಯಾ? ಯಾಕ? ಅಲ್ಲಿ ಕೇಳಿದ್ದು ಮದುವೆ ಅಂತ ಕೇಳಿದ್ದು. ನೋಡ್ಲಿಕ್ಕೆ ಚೆನ್ನಾಗಿಲ್ಲ. ಮತ್ತೆ ಚಂದ ಅಂದ್ರೆ ಚಂದ ಮನ್ಮತನೇ ನೀನು. ಮತ್ತೆ ಮತ್ತೆ ಈಗ ನಿಂಗೆ ಮದುವೆಯಾ? ಹೌದು, ನಾನು ಹುಡುಗಿಯನ್ನು ಕೂಡ ಹುಡುಗಿ ನೋಡಿ ಆಗಿದೆ. ಹುಡುಗಿ ನೋಡಿ ಆಗಿದೆ ಅವನಿಗೆ. ಅಷ್ಟು ಮುಂದುವರೆದ ಅಷ್ಟು ಚಂದ ಆಗಿದ್ದಾನೆ ಅವನಿಗೆ. ಹೇಗಿದ್ದಾಳೆ ಹುಡುಗಿ? ಹೇಗೆ ಇದ್ದಾಳೆ? ದಂತದ ಗೊಂಬೆಯಾಗಿದೆ. ನಿನ್ನ ಹಾಗೆ ಇದ್ದಾಳೆ ಕಾಣುವುದಕ್ಕೆ. ಒಬ್ಬರ ಹಾಗೆ 7 ಮಂದಿ ಇರ್ತಾರಂತೆ. ಇರ್ಲಿ, ನೀನು ಅವಳ ಹೆಸರು ಕೇಳುವುದಿಲ್ವಾ? ಇಲ್ಲ, ನನಗೆ ಯಾಕೆ ಅವಳ ಹೆಸರು? ನೀನು ನನ್ನ ಮಾವನ ಮಗಳಲ್ವೇ? ಏನು ಹೆಸರು? ಅವಳು ಹೇಗಿದ್ದಾಳೆ ನೋಡ್ಲಿಕ್ಕೆ? ನೋಡ್ಲಿಕ್ಕೆ ನಿನ್ನ ಹಾಗೆ ಇದ್ದಾಳೆ. ಅಷ್ಟೇ, ನನ್ನ ಹಾಗೆ. ಹಾಗೆ ಕಣ್ಣು, ಮೂಗು, ಬಾಯಿ ಅದು ಮುಖದಲ್ಲಿ ಇರುವುದೇ, ಬೇರೆ ಎಂತ ಇದ್ರೆ ಹೇಳು. ಎಲ್ಲ ನನ್ನ ಹಾಗೇನೆ. ಹಾಗೆ ಮುಖದಲ್ಲೇ ಕಣ್ಣಲ್ಲ. ಆದರೆ ವರ್ಣಿಸು. ಒಂದೇ ಮೂಗಿಗೆ 2 ಮೂಗುತಿ ಉಂಟು. ಮತ್ತೆಂತ ವಿಶೇಷ? 3 ಉಂಟು. ಆ ಕೆಳಗೆ ಉಂಟು, ನಾನು ನೋಡ್ಲೇ ಇಲ್ಲ. ಅದು ನೇತಾಡ್ತಾ ಉಂಟು. ಸರಿ, ನೀನು ಅವಳ ಹೆಸರನ್ನು ಕೇಳುವುದಿಲ್ಲವೇ? ನನಗೆ ಯಾಕೆ ಅವಳ ಹೆಸರು? ನಿಂಗೆ, ನೀನಲ್ಲ ಮದುವೆ ಆಗುವುದು. ನಂಗೆ ಬೇಡ. ಹೇಳೆ. ಅಂತರ 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 ಎಚ್ಚರ. ಏನು ಪುಣ್ಯಾತ್ಮ ಉರಿಯುವುದು. ಬೇಕಾದ್ರೆ ಅವಳನ್ನು ಎತ್ತಿಕೊಂಡು ನಿಂತ್ಕೊ. ಇಲ್ಲ ಇಲ್ಲ, ಅಂತರ ಅಂತರ. ಅವಳ ಹೆಸರೇನು ಹೇಳು? ಅವಳ ಹೆಸರು. ನೀನು ಕೋಪಿಸ್ಕೊಳ್ಬಾರ್ದು. ನಾನು ಯಾಕೆ ಕೋಪಿಸುದು? ನೀನಲ್ಲ ಮದುವೆ ಆಗುದು, ನಂಗೆ ಬೇಡ. ಆದ್ರೆ ನೀನು ಸಿಟ್ಟಾಗ್ಬಾರ್ದು. ಹುಡುಗರೆ ಒಂದು ಉಳಿತಲ್ಲ, ಹುಡುಗರೆ ಒಂದು ಉಳಿತು. ಮತ್ತೆ ಉಳಿತು. ಊಟ ಸಹ ಒಂದು. ಊಟ ಮಾಡ್ಬೇಕಲ್ಲ, ಪರಿಮಳ ಬರ್ತಾ ಉಂಟು ಅಲ್ಲಿಂದ. ಅದು ಹೌದು. ಕನಕಾಂಗಿ, ಅವಳ ಹೆಸರು. ಅವಳ ಹೆಸರು ಹೇಳು ಕನಕಾಂಗಿ. ನೀವು ಎಲ್ಲಿಗೆ ಬರುದ? ಕನಕನಂಗಿ ಅಂತ ಹೇಳಿ ಹಿಂದೆ ಹೋಗುದಕ್ಕೆ. ಕನಕನಂಗಿ ಅಂತ ಹಿಂದೆ ಹೋಗುದವ. ಮದನ ರೂಪ ಕೇಳು ವಚನವ ಸುದತಿ ನಾನಾಗಿರಲು, ಸುದತಿ ನಾನಾಗಿರಲು ಮುದದಿ ಉಳಿದ ಬೇಡಿದ ತೆರಗೈವುದೇ ಚದುರನೆ ಧರ್ಮವೋ ಇದನರಿದಿಲ್ಲವೇ ಚದುರ ಮದನ ರೂಪ ಕೇಳು ವಚನವ ಸುದತಿ ನಾನಾಗಿರಲು.
ಈ ಕಡೆ ಸಿಟ್ಟು ಬಂದಿದೆ ನೋಡು, ಹತ್ರ ಬರ್ತಾರೆ ಹಾಯ್ಲಿಕ್ಕೆ. ಅತ್ತೆ ಮಗ ಅಂತ ಹೇಳಿ ಸಲುಗೆ ಕೊಟ್ರೆ ನನ್ನನ್ನೇ ಮದುವೆ ಆಗ್ತಾನಂತೆ. ನಿಮಗೆ ನಾಚಿಕೆ ಆಗುದಿಲ್ಲ? ಮರ್ಯಾದೆ ಇಲ್ವಾ? ಬೇಕಾ? ನಾನು ಆಗ ಹೇಳಿಲ್ವಾ ಮರ್ಯಾದೆ ಇದ್ರೆ ಈಗ ಮಾತಾಡ್ತೇನು? ನಾನು ನಿನ್ನನ್ನು ಮದುವೆ ಆಗುದಿಲ್ಲ. ನೀನೇನು ನಾನೆಂತ ಮದುವೆ ಆಗುದಿಲ್ಲ? ಇವಳು ಇಲ್ಲ, ಇವಳು ಅಮ್ಮ ಇಲ್ಲವಾ? ಸುಮ್ಮನೆ ಏನು? ಯಾಕೆ ಅಮ್ಮನನ್ನು ನೀನು ಯಾಕೆ ಕೇಳಂತೆ? ನಾನು ಹಾಗೆ ಹೇಳ್ತೇನೆ ಅಂತ ಭಾವಿಸಿದ್ರ ಭಾವ. ಮತ್ತೆ ನಿಜ ಹೇಳಿದಲ್ವಾ? ಇಲ್ಲಪ್ಪ. ಮತ್ತೆ ನನಗೂ ನಿನ್ನನ್ನು ಮದುವೆ ಆಗ್ಲಿಕ್ಕೆ ಮನಸ್ಸುಂಟು. ಅಕ್ಕ ಮನಸ್ಸಾಗಿದೆ, ಇಬ್ಬರಿಗೆ ಮನಸ್ಸಾಗಿದೆ. ನನಗಿಂತ ಒಂದು ಹೆಜ್ಜೆ ಮೊದಲಿದ್ದಾಳೆ ಹೆಜ್ಜೆ. ಆದರೇನು ಮಾಡೋಣ? ಏನಾಯ್ತು? ಮೋಸ ಆಯ್ತಲ್ಲ. ಬೇಡ ಮಾರಾಯ, ಇಕೋ ಬೇಡ ಬೇಡ, ಮೋಸ ಆಯ್ತು ಅಂತ ಹೇಳಿದ್ದಲ್ಲ, ಬೇಡ ಮಾರಾಯ ಬೇಡ. ಮತ್ತೆ ಮೋಸ ಆಯ್ತು ಅಂತ ಎಂತದ್ದು ನಮಗೆ ಗೊತ್ತಾಗ್ತದೆ ಅದು. ಆ ಮೋಸ ಅಲ್ಲ, ಮತ್ತೆ ಬೇರೆ ಮೋಸ. ಯಾರು ಯಾರು ಮೋಸೆ? ಯಾರು ಮೋಸೆ? ಹಾಗಲ್ಲಪ್ಪ. ಓ ನೋಡು, ಏನು ಕೇಳು ಒಂದು ಹೆಣ್ಣು ಮದುವೆ ಆಗಬೇಕಾದರೆ 3 ಜನರ ಪಾತ್ರ ಇದೆ. ಈಗ 3 ಜನ ಇದ್ದಾರ? ಓ ದೇವ್ರೆ, ಓಯ್ ಬೇಡ ಮಾರೆ, ನಾವು ಹೋಗುವೊಮ್ಮೆ 3 ಜನ ಇದ್ದಾರಂತೆ. ಯಾರು? ಹಿಂದೆ ಇದ್ದವರ? ಮತ್ತೆ ಯಾರು? ಹಾಗಲ್ಲ, ಅವರ ಒಪ್ಪಿಗೆ ಬೇಕು ಅಂತಳಿಯಾ? ಅವರ ಒಪ್ಪಿಗೆ ಅಲ್ಲ. ಮತ್ತೆ ಅವರ ಒಪ್ಪಿಗೆ ನನಗೆ ಯಾಕೆ? ಮತ್ತೆ 3 ಜನ ಮತ್ತೆ ಯಾರು? ನನ್ನ ತಂದೆ, ಅಪ್ಪ, ಅಲ್ಲಿ ನನ್ನ ತಾಯಿ, ನನ್ನ ಒಪ್ಪಿಗೆ. ನಿನ್ನದು ಒಪ್ಪಿಗೆ ಉಂಟಲ್ಲ? ತಂದೆಯಾದವನು ತನ್ನ ಮಗಳಿಗೆ ಅಳಿಯನಾಗಿ ಬರುವವನು ಹೇಗಿರಬೇಕೆಂದು ಭಾವಿಸುತ್ತಾನೆ? ಒಂದು ಒಳ್ಳೆ ಉದ್ಯೋಗದಲ್ಲಿ ಇರಬೇಕು, ಕೈ ತುಂಬಾ ಸಂಬಳ ಇರಬೇಕು, ವಿದ್ಯಾವಂತನಾಗಿರಬೇಕು. ನಿನಗೆ ವಿದ್ಯೆ ಏನು? ನೀನು ವಿದ್ಯಾಧರನಾಗಿದ್ದು ಇನ್ನೆಂತದ್ದು? ಸಮಾಜದಲ್ಲಿ 4 ಮಂದಿ ಗುರುತಿಸುವವರಾಗಬೇಕು. 4 ಮಂದಿ ಗುರುತಿಸಿ. ನಮ್ದು 4 ಕಂಬ, 1000 ಕಂಬ ಬಸದಿಯಲ್ಲಿ ಗೊತ್ತುಂಟು. ಸರಿ ಸರಿ. ಅಭಿಮನ್ಯು ಅದಕ್ಕೆ ಹೌದು ಪ್ರತೀಕ. ಹೌದೌದು. ತಾಯಿಯಾದವಳು ಏನು ಬಯಸುತ್ತಾಳೆ? ಮುಂದೆ ಒಂದು ಮದುವೆ ಗುಣವಂತನಾಗಿರಬೇಕು, ಗುಣವಂತನಾಗಿರಬೇಕು. ಹೆಣ್ಣಾದವಳು ಏನು ಬಯಸುತ್ತಾಳೆ? ಕನ್ಯಾವರೇತಿ ರೂಪಂ. ನನಗೆ ನೀನು ಮನ್ಮಥನ ಹಾಗೆ, ನನ್ನದೇನು ಸಮಸ್ಯೆ ಇಲ್ಲ. ಅಲ್ಲ, ನನ್ನ ತಾಯಿಯನ್ನು ಕೂಡ ಒಪ್ಪಿಸಬಹುದು. ಆದ್ರೆ ನನ್ನ ತಂದೆ ಇದ್ದಾರಲ್ಲ, ಅಪ್ಪ ಇರ್ಲಿ, ಅಲ್ಲಿ ಅಪ್ಪ ಇರ್ಲಿ, ತಲ್ಲೇ ಇರ್ಲಿ, ಅವರನ್ನು ಒಪ್ಪಿಸುವುದು ಬಹಳ ಕಷ್ಟ. ಹೌದಾ? ನೀನು ಹೇಗಾದ್ರೂ ಒಪ್ಪಿಸ್ತೀಯಾ? ಈಗ ನೀನು ಅದಕ್ಕೆಲ್ಲ ಚಿಂತೆ ಮಾಡುದು ಬೇಡ. ಅಪ್ಪ ಎಷ್ಟೊತ್ತಿಗೆಲ್ಲ ಆರಾಮದಲ್ಲಿರ್ತಾರೆ. ಬೆಳಗಿನ ಹೊತ್ತಿಗೆ ತಲೆ ಎತ್ತುತ್ತಾರಲ್ಲ, ಮಧ್ಯಾಹ್ನ ಮೇಲೆ ಹೊತ್ತಿಗೆ ಬರುವುದೇ ಇಲ್ಲ. ಆ ಸುಡು ಬಿಸಿಲಿನಲ್ಲಿ ಬರುವುದೇ ಅಂತ ಬೇಕಲ್ಲ ಅಲ್ಲಿಗೆ. ಅವರ ಕಣ್ಣು ಕೆಂಪು ಕೆಂಪಾಗಿ, ಅದು ಮಧ್ಯಾಹ್ನ ಮೇಲೆ 12ನೇ ಜಾಮದಿಂದ ಮತ್ತೆ ಕಣ್ಣು ಕೆಂಪಾಗುದು. ಒಂದು 6ನೇ ಜಾಮ ಆಗೋದ್ರೆ ಕಣ್ಣು ಕೆಂಪಿ. ಹಾಗಾದ್ರೆ ನಾನು ಬೆಳಿಗ್ಗೆ ಬಂದು ನಿನ್ನ ಅಪ್ಪನಲ್ಲಿ ಕೇಳ್ತೇನೆ. ಏನ್ ಕೇಳ್ತೀನಿ? ನನಗೆ ಕನಕಾಂಗಿಯನ್ನು ಮದುವೆ ಮಾಡಿ ಕೊಡಿ. ಕೊಟ್ಟರೆ ಕೊಟ್ಟೆ ಕೇಳ್ತೇನೆ. ಆಗ ಅವರು ಆಯ್ತು ಅಭಿಮನ್ಯು ಕರ್ಕೊಂಡು ಹೋಗು. ಮುಗೀತಲ್ಲ, ಒಂದು ಮದುವೆ ಗಂಟೆ ಉಳಿತಲ್ಲ. ಅಷ್ಟೇಯಾ? ಏನು ಅಷ್ಟು ಸುಲಭ ಇಲ್ಲ. ನೀನು ಅದಕ್ಕೆ ಚಿಂತೆ ಮಾಡಬೇಡ. ನನ್ನ ಅಪ್ಪನ ಬಗ್ಗೆ ನಿನಗೆ ಗೊತ್ತಿಲ್ಲ? ನಿನ್ನ ಅಪ್ಪನ ಬಗ್ಗೆ ನನಗೆ ಚಂದ ಗೊತ್ತು. ಸರಿ ಸರಿ. ಅಲ್ಲ, ಇದು ಕೇವಲ ಬಾಯಿ ಮಾತಿಗೂ ಅಥವಾ ನೀನ್ ಹಾಗೆಲ್ಲ ಎನಿಸಿಕೊಳ್ಳುವುದು ಬೇಡ. ಕಾರ್ಯರೂಪಕ್ಕೆ ಬರ್ತದೆ. ಹಾಗಾದ್ರೆ ನಿನ್ನನ್ನು ಮದುವೆಯಾಗುವ ಜವಾಬ್ದಾರಿ ನನ್ನದು. ಸರಿ, ನೀನು ನಿಶ್ಚಿಂತೆಯಿಂದ ಇರು. ಹಾಗಾದ್ರೆ ನಾನು ಹೊರಡ್ತೇನೆ. ನೀನೀಗ ಹೋಗುದಾ? ನಂಗೆ ತಡ ಇತ್ತು, ನಾನು ಹೋಗುದು. ಸರಿ ಆಯ್ತು, ಹೋಗು. ನಾನು ಇಲ್ಲೇ ಇರ್ಬೇಕಾ? ಏನಿದ್ರೆ ಇಲ್ಲಿ ಪ್ರಸಂಗ ಮುಗಿಸುದು ಯಾವಾಗ? ಹಾಗಾದ್ರೆ ಅಪ್ಪನಲ್ಲಿ ಹೋಗಿ ಹೇಳ್ತೀರಲ್ಲ. ಸರಿ ಸರಿ, ನಾನು ಬರ್ತೇನೆ. ಆಯ್ತು ಭಾವ. ಅಪ್ಪ ಒಂದು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತಾರೆ. ಏನು? ಈ ಅಭಿಮನ್ಯು ಸರಿ ಇದ್ದಾನೆ, ಅವನ ಒಟ್ಟಿಗೆ ಇದ್ದಾರಲ್ಲ ಅವನನ್ನು ಹಾಳು ಮಾಡುವುದು. ಅವರಿಗೆಲ್ಲ ಹೇಳಿದ್ದು, ಅವರಿಗೆಲ್ಲ ನೀವು ಸರಿ ಇದ್ದೀರಿ. ಈಗ ಯಾರಪ್ಪ ಹೇಳಿದ್ದೀಗ? ಯಾರಪ್ಪ ಹೇಳಿದ್ದೀಗ? ಸಹವಾಸ ದೋಷ. ಯಾರಪ್ಪ ಹೇಳಿದ್ದು? ಅಪ್ಪ ಹೇಳಿದ್ದ. ಅಪ್ಪ ಹೇಳಿದ್ದು. ಅದು ಎಷ್ಟೊತ್ತಿಗೆ ಹೇಳಿದ್ದು? ಮಧ್ಯಾಹ್ನ ಮೇಲೆ ಅಲ್ಲ. ನಾನು ಬೆಳಗಿನ ಹೊತ್ತಿಗೆ ಕೇಳ್ತೇನೆ ಅವ್ರ ಹತ್ರ, ಆಯ್ತಾ? ಬಿಡುದಿಲ್ಲ, ನಾನು ಬೆಳಗಿನ ಹೊತ್ತಿಗೆ ಕೇಳ್ತೇನೆ ಅವ್ರ ಹತ್ರ. ನೋಡಿ ಹೋಗಿ ಹೇಳ್ಬೇಕು. ಆಯ್ತು, ಹೇಳ್ತೇನೆ. ಬರ್ತೇನೆ. ಆಯ್ತು, ಎಲ್ಲ ದಾರಿ ನೋಡಿಕೊಂಡು ಹೋಗು, ದಾರಿ ನೋಡಿಕೊಂಡು ಹೋಗು ಹೋಗುವಾಗ. ವಾ, ಅವಳಿಗೇನು ಧೈರ್ಯದ ಮಾತನ್ನು ಹೇಳಿ ಕಳುಹಿಸಿ. ನೀನಲ್ಲ ಧೈರ್ಯ ತುಂಬಿ ಕಳಿಸಿದ್ದು. ಹೌದು, ಆದ್ರೆ ಈಗ ನನಗೆ ಸ್ವಲ್ಪ ಗಡ 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 ಆಗ್ತದೆ. ಗಡ ಗಡ. ನಾನು ಆಗಲೇ ಹೇಳಿದ್ದೇನೆ, ಹೊರಡುವುದಕ್ಕೆ ಮೊದಲು ಕಟ್ಟಿ ಕೂತ್ಕೊಳ್ಳೋದಲ್ಲ, ಸ್ವಲ್ಪ ಇದ್ಬೇಕು. ಎಂತದ್ದು ನಿತ್ರನೆಲ್ಲ ಕಡಿಮೆ ಮಾಡಿ ನೋಡುದು. ನೀನದು ಬಿಡು. ನೀನೀಗ ಉಪಾಯ ಹೇಳು. ಉಪಾಯವಾ? ಅವಳ ಅಪ್ಪನಲ್ಲಿ ಹೋಗಿ ಹೇಗೆ ಕೇಳುದು? ಅಪ್ಪನಲ್ಲಿ ಹೋಗಬೇಕಾದ್ರೆ
ಹೀಗೆ ಕೆಲಸ ಮಾಡು, ಅಮ್ಮನ ಹತ್ರ ಹೇಳಬೇಕು ನೀನು. ಹಾ ಏನ್ ಹೇಳು? ಅದಕ್ಕೆ ಬೇಕಾಗಿ ನೀನು ಸೀದಾ ಇಲ್ಲಿಂದ ಮನೆಗೆ ಹೋಗಿ ಸರಿ. ಬಾಗಿಲು ಹಾಕಬೇಕು, ಮಾವನ ವ್ರತ ಮಾಡಬೇಕು. ಎಂತದದು? ಮಾತಾಡ್ಲಿಕ್ಕಿಲ್ಲ ಯಾರ ಹತ್ರ, ಮಾವನ ವ್ರತ. ಮಾವನವ್ರ ಹತ್ರ ಹಾ. ಎಷ್ಟು ಮಾತಾಡಿದ್ರು ಮಾತಾಡ್ಲಿಕ್ಕಿಲ್ಲ. ಹಾ, ಸರಿ. ಮತ್ತೆ ಏನು ತಿನ್ಬಾರ್ದು, ಉಪವಾಸ ಮಾಡಬೇಕು. ಏನ್ ನನ್ ಸಾಯ್ಬೇಕಂತವ? ಸಾಯ್ಲಿಕ್ಕಿಲ್ಲವ, ನಾನು ಹಿಂದಿನ ಕಿಟಿಕಿಯಲ್ಲಿ ತಂದು ಕೊಡ್ತೇನೆ ಬೇಕಾದಷ್ಟು. ಹಾ, ಅದು ಸರಿ. ಮತ್ತೆ ಬಾಗಿಲು ತೆಗೆದು ಎಷ್ಟು ಬಾಗಿಲಿದೆ ಇದು ಮಾಡಬಾರ್ದು. ಮತ್ತೆ ಅವ್ರು ಬಾಗಿಲು ತೆಗಿ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕಿಲ್ಲ. ನಾನೆಂತ ಮಾಡ್ತೇನೆ ಗೊತ್ತಿಲ್ಲ, ಸೀಮೆಯನ್ನು ತಂದು ಹಾಕಿ ಬಾಗಿಲಿಗೆ ಬೆಂಕಿ ಕೊಡ್ತೇನೆ. ಯಾಕೆ ಅರಮನೆಯನ್ನು ಸುಟ್ಟು ಬೂದಿ ಮಾಡ್ತೀಯ? ಬಾಗಿಲು ತೆಗಿಬೇಡವ, ಅದಕ್ಕೆ ಬೇಕಾಗಿ ಅದಕ್ಕೆ ಬೇಕಾಗಿ ಹಾ. ಬಾಗಿಲಿಗೆ ಬೆಂಕಿ ಹಚ್ತೀಯಾ? ಬೇಡವಾ? ಬೇಡ ಬೇಡ ಬೇಡ. ಅಮ್ಮ ಹೇಳಿ, ಬೇರೆ ಉಪಾಯ ಹೇಳು. ಅಮ್ಮ ಹೇಳಿದ ನಂತರ ನೀನು ವಿಚಾರ ಹೇಳಿದ್ರೆ ಆಯ್ತು. ಸರಿ ಒಪ್ಪಿಸಿ ಬಿಡುವ ಯಾವ್ದಲ್ಲ ನಿಂದು. ಸರಿ. ಹಾ. ಇದು ಈಗ ನಡೀತದಲ್ಲ ಉಪಾಯ? ಇದು ಈಗ ನಡೆದ್ರೆ ಮತ್ತೆ ಅವಾಗ ಇನ್ನು ಬರುವ ವರ್ಷ ಇದು ನಡಿಲಿಕ್ಕಿಲ್ಲ, ಈಗಲೇ ನಡೆಸಬೇಕು ನಾವು. ಹೌದಾ? ಬರುವ ವರ್ಷ ಏನೆಲ್ಲ ಆಗ್ತದೆ ಅಂತ ಯಾರಿಗೂ ಗೊತ್ತುಂಟು. ಸರಿ ನಾನು ಹೋಗ್ತೇನೆ, ನೀನು ಬೇಡ. ಮತ್ತೆ ನಿನ್ನ ಮಾವ ಕೂಡ ನೀ ಬರುದಿಲ್ವಾ? ಬರ್ತೇನೆ, ಅವಳ ಹತ್ರ ಒಂದು ನಾನು ನಿನಗೆ ಕರತಟ್ಟಿ ಹೇಳಿದ್ರು, ನಾನು ಅವಳಿಗೆ ಒಂದು ಭಾಷೆ ಕೊಡಬೇಡವಾ? ಆಯ್ತಾಯ್ತು, ಹೌದು, ಬೇಗ ಬಾ. ಬರ್ತೇನೆ. ಬಾವಾ ಬಾವ, ಹಾ ಬಾವ ಆಗ ಪಿಂಕಿಸಿಕೊಂಡಿದ್ದೆ ನಾನು. ಅಷ್ಟು ಕುಣಿಲಿಕ್ಕೆ ಹೇಳುವಾಗ ನನ್ನೊಟ್ಟಿಗೆ ಕುಣಿಲಿಕ್ಕೆ ಆಗಲಿಲ್ಲ. ಬಾಯಿ ತರ ಹೇಳುವಾಗ ತಕಡದಿನ ಅಲ್ಲೇ ಕುಣಿದು ಅಲ್ವಾ. ನಾನು ಆವಾಗ ನಾನು ಎಷ್ಟು ಎದೆ ತುಂಬಿ ಹಾಡುವೆನಂತ ಲೆಕ್ಕ ಆಗಿದ್ದು. ಅವರು ಅಷ್ಟು ಎದೆ ತುಂಬಿ ಹಾಡ್ತಾ ಇದ್ರು, ನನಗೂ ಹಾಗೆ ಭಾವುಕತನ ಬರ್ತಾ ಇತ್ತು. ಅಪ್ಪು ಬಾವ ಅಲ್ವಾ, ಅಪ್ಪು ಬಾವ ಅಲ್ವಾ. ಇದು ಹೇಗಿದ್ದೀಗ? ಅಲ್ಲ ಮೊದಲನಾಗೆ ಉಂಟಾ ಹೀಗೆ ಹೀಗೆ? ಇದು ಏನಿದ್ರು ಇಷ್ಟೇ ಇತ್ತು, ಮುಂದೆ ಹೋಗುದೇ ಇಲ್ಲ. ನಾನು ಹಾಗೆ ಮುಂದೆ ಹೋಗ್ಲಿಕ್ಕಿಲ್ಲ. ಇದು ಈಗ ಅಪ್ಪ ಇದ್ದಾರ ಮನೆಯಲ್ಲಿ? ಕೋಪದಲ್ಲಿ ಇರ್ತಾರಲ್ಲ ಎಷ್ಟೊತ್ತಿಗೂ. ಈಗ ಅಲ್ಲಿಗೆ ಬಂದ್ರೆ ಭಾರಿ ಕಷ್ಟ ಉಂಟು, ಅದು ಸುಮಾರು ಸಮಯ ಬೇಕಾದಿತ್ತು ಇವಳನ್ನ ಮದುವೆ ಆಗಬೇಕಾದ್ರೆ. ಹಾಗಾದ್ರೆ ಎಂತ ಮಾಡ, ಮದುವೆ ಆಗಬೇಕು. ಅಪ್ಪ ಹೇಗಿದ್ದಾರೆ ಈಗ, ಹುಷಾರಿದ್ದಾರಾ? ಅಪ್ಪ ಕೇಳಲಿಕ್ಕಿಲ್ಲಲ್ಲ, ಅಪ್ಪ ಕೇಳಲಿಕ್ಕಿಲ್ಲಲ್ಲ, ಒಪ್ಪಿಗೆ ಹೊಡ್ಲಿಕ್ಕಿಲ್ಲಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡುವ, ನಾವೇ ಒಂದು ಕೆಲಸ ಮಾಡುವ. ಎಲ್ಲಿಗೆ? ನೋಡಿ ಹೊಂತಕಾರಿ ಹುಡುಗ ಸಿಕ್ಕಿದ್ರೆ ಓಡಿ ಹೋಗುವ ಅಂತ ತಂದೆಗ ತಾಯಿಯಿಂದ ಒಟ್ಟಿಗೆ ಹೋಗದೆ ಕೇಳದೆ ಇಲ್ಲ. 1 ವರ್ಷದ ನಂತರ ಬರುವ. ಹಾ, ಓಡಿ ಹೋಗಿ 1 ವರ್ಷದ ನಂತರ ಬರುವುದು ಹಾಗೆಯ ಕೈಯಲ್ಲೊಂದು ಕಾಲಲ್ಲಿ ಇಟ್ಕೊಂಡು ಬರ್ಬೇಕಷ್ಟೇ. ಯಾವಾಗ ಅವರಿಗೆ ಸಾಕ್ಷಿ ಸಿಗ್ತದಲ್ವಾ, ನಂತರ ಬಂದ ನಂತರ ಔತಣ ಕೂಟ ಮಾಡುವ. ಆಗುದು. ಆಯ್ತು ಆಯ್ತು ಆಯ್ತು, ನಾನು ಬರ್ತೇನೆ ಬಾವಾ. ಆಯ್ತು ನನ್ನನ್ನು ಮರಿಬೇಡಿ. ಆಯ್ತು. ನೀನು ಅವಳನ್ನಲ್ಲ ಪ್ರೀತಿ ಮಾಡುದು, ನೀನು ಅವಳನ್ನಲ್ಲ ಮದುವೆ ಆಗುದು. ಅವಳು ನಾಟಕ ಅಂತ, ಪ್ರೀತಿಯ ನಾಟಕ ಮಾಡಿದ್ದು ನೀನೇ. ನನಗೆ ಬೇಕಾದ್ದು ನೀನೆ. ಅವಳು ಸುಮ್ಮನೆ ಇಷ್ಟು ಗಾಂಧಾರಿ ಮೆಣಸಿನ ಹಾಗೆ ಎಷ್ಟೇ ಇರೋದು. ನೀನು ಸ್ಪಂದನೆ ಕೊಡ್ತಾ ಇದೆಯಲ್ಲ, ನಿನ್ನೇ ಮದುವೆ ಆಗುದು. 2 ದೋಣಿಗೆ ಕಾಲಿಡುವ ಯೋಚನೆ ಏನಿದೆ? ನಾನು ಒಂದೇ ದಾನಿಗೆ ಕಾಲು ಇರ್ಲಿಲ್ಲ, ಈಗ 2 ದೋಣಿಗೆ ಕಾಲು ಇಡುವುದು ಯಾವಾಗ? ಒಮ್ಮೆ ಅವಳನ್ನು ಮದುವೆ ಆಗುದಂತ ಹೇಳ್ತೀರಿ, ಒಮ್ಮೆ ನನ್ನ. ನಾಟಕ ಇದೆಲ್ಲ ನಾಟಕ. 3 ದಿವಸದ ಬಾಳ್ವೆ ಅಲ್ವಾ, ಅದಕ್ಕೆ 1 ದಿವಸ ಹೀಗೆ, ಮತ್ತೊಂದು ದಿವಸ ಹೀಗೆ, ಮತ್ತೊಂದು ದಿವಸ ಹಾಗೆ. ಏನು ಹೆದರ್ಬೇಡ, ಆಗುದು ನಿನ್ನೆ. ಆಯ್ತಾ? ನಿನ್ನೇ ಮದುವೆ ಆಗುದು. ಆಯ್ತು ಹೋಗಿ. ಸಹೋದರನನ್ನು ಕೇಳುವೆ, ತರಳನಿಗೆ ಕೊಡು ಎನ್ನುತ್ತ ಬಾಲೆಯ ಹರ್ಷದೊಳಗೆನುತ್ತ ಬಂದಳು ಹರಧರನ ಬಳಿಗೆ. ನನ್ನ ಮಗನಾದಂತಹ ಅಭಿಮನ್ಯು ನನ್ನ ಬಳಿಗೆ ಬಂದು ಹಿರಿಯಣ್ಣನಾದಂತಹ ಬಲಭದ್ರನ ಮಗಳು ಕನಕಾಂಗಿಯನ್ನು ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಮನದಾಸೆಯನ್ನು ಹೇಳಿಕೊಂಡಿದ್ದಾನೆ. ಹಾಗಾಗಿ ಈ ವಿಚಾರದ ಬಗ್ಗೆ ನನಗೂ ಒಪ್ಪಿಗೆ ಇದೆ. ಆದರೆ ಯಾವುದಕ್ಕೂ ನನ್ನ ಹಿರಿಯಣ್ಣನಾದಂತಹ ಬಲಭದ್ರನ ಅನುಮತಿ ಪಡೆದು ಅವನ ಒಪ್ಪಿಗೆಯನ್ನು ಪಡೆಯಬೇಕಾಗಿದೆ. ಅದಕ್ಕಾಗಿ ಹಿರಿಯಣ್ಣನ ಬಳಿ ಸಾಗುತ್ತೇನೆ.
ಕಂಠೀರವ ಇರುವಂತಹ ಸ್ಥಳರಾಮಾಂಕಿತ ದ್ವಾರಕೆಗೆ ಯಾರೆಂದುಕೊಂಡಿರಿ? ಬಲರಾಮ ಮಹಾಶಿವ. ನಾನೇ ಸರಿ. ಏನು ಹೊರಟು ಬಂದ ಕಾರ್ಯ? ಅನೇಕ ವಿಧ. ವರದ್ವಾರಕಾಪುರದಿ ಹರುಷದಿಂದೋಲಗದಿ ಫಲಧರದ ಅಧಿಪತಿಯಾಗಿಯೂ ಅಧಿಕಾರಿಯಾಗಿಯೂ ಆಳ್ವಿಕೆಯನ್ನು ನಡೆಸುವಂತಹ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ನಾನು ಸಭೆಗೆ ಬಂದಾಕ್ಷಣ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಿದ್ದಾರೆ. ಇದನ್ನೆಲ್ಲ ನೋಡುವಾಗ ಮನಸ್ಸಿಗೆ ಬಹಳ ಸಂತಸವಾಗ್ತದೆ. ಯಾಕೆ ಅಖಂಡ ಆರ್ಯಾವೃತ್ತದಲ್ಲಿ ತೀರ ಕ್ಷತ್ರಿಯರೆನಿಸಿಕೊಂಡವರು ಅಲ್ಲಲ್ಲಿ ಆಡಳಿತವನ್ನು ನಡೆಸುತ್ತಿರುವಾಗ ಉಳಿದವರು ಏನೂ ಅಲ್ಲ. ಅದರಲ್ಲೂ ಯಾದವರಿಗೆ ರಾಜರಾಗುವ ಯೋಗ ಇಲ್ಲವೇ ಇಲ್ಲ ಅಂತ ಹೇಳುತ್ತಿದ್ರು. ಅದನ್ನೆಲ್ಲ ಅಲ್ಲೇ ಎಳೆದು ನಮಗೂ ಸಮರ್ಥನೆ ಉಂಟು ರಾಜರಾಗುವುದಕ್ಕೆ ಎಂಬುದು. ಆದರೆ ಆ ದುಷ್ಟರನ್ನು ವಧಿಸುವುದಕ್ಕೆ ನಾನು ಮುಂದಾದಾಗ ಕೃಷ್ಣ ಬಂದು ನನ್ನನ್ನು ತಡೆದದ್ದುಂಟು. ನೀನು ಹೋಗಬೇಡ, ಆ ಬಗ್ಗೆ ನಾನು ವಿಚಾರಿಸುತ್ತೇನೆ ಎಂಬುದಾಗಿ ಅವನ ಮಾತಿಗೆ ಬೆಲೆ ಕೊಟ್ಟು ನಾನು ಸುಮ್ಮನಿರ್ತಿದ್ದೆ. ಮತ್ತೆ ನಮ್ಮ ಸಂಸಾರದ ಬಗ್ಗೆ ಹೇಳುವುದಾದರೆ ನನ್ನ ಹೆಂಡತಿ ಹೇಗೆ ಸಂಸಾರ ನಡೆಸುವುದಕ್ಕೆ ಹೇಳಿದಂತಹ ಮಡದಿ ಅವಳಿದ್ದರೆ ನನಗೆ ಯಾವ ಚಿಂತೆಯೂ ಇಲ್ಲ. ಮತ್ತೆ ಕೆಲವರು ಹೇಳುವುದುಂಟು ಮುದುಕಿಯ ಗಂಡ ಮುದುಕಿಯ ಗಂಡ ಎಂಬುದಾಗಿ. ಒಂದು ಲೆಕ್ಕದಲ್ಲಿ ಒಳ್ಳೆಯದಾಯ್ತು. ಕೆಲವರು ಒಳ್ಳೆಯ ಹೆಂಡತಿದ್ರೆ ಅವರ ಬಗ್ಗೆ ಅವರ ಮೇಲೆ ಕಣ್ಣು ಹಾಕುವುದುಂಟು. ಆ ಸಮಸ್ಯೆ ನನಗಿಲ್ಲಲ್ಲ. ಅದಿರಲಿ, ಆದರೆ ಸಮರ್ಥವಾದಂತಹ ಆಡಳಿತವನ್ನು ಕೊಡುವುದಕ್ಕೆ ಯೋಗ್ಯನಾಗಿದ್ದೇನೆ. ಅದ್ಯಾರು ಬರುತ್ತಿರುವುದು? ಹರುಷದೊಳಗೆಂದನು ಬಂದಳು ಹಲಧರನ ಬಳಿಗೆ ಸೌಭದ್ರೇ. ಏನು ಬಂದಿಹ ತಂಗಿ ಜಾಣೆ ದುರದಿಂದ ಏನಿರುವುದು ಮನದೊಳಗೆ ನಿನ್ನ ಸಾನುರಾಗದಿ ಬೇಳು ನಾನದ ನಡೆಸುವೆ ಮಾನವಂತೆಯೇ ನುಡಿ ವಿವರ. ತಂಗಿ ಸುಭದ್ರ, ನನ್ನ ಪ್ರೀತಿಯ ತಂಗಿ, ನಾನು ಬಲಭದ್ರ, ತಮ್ಮ ವಾಸುಭದ್ರ, ನೀನು ಸುಭದ್ರ. ನಿನ್ನ ಮೇಲೆ ಅತಿಯಾದಂತಹ ಪ್ರೀತಿ. ಹಾಗಾಗಿ ಕಾಡಿನಲ್ಲಿದ್ದಂತಹ ನಿನ್ನನ್ನು ನಮ್ಮ ಪುರಕ್ಕೆ ಕರೆತಂದದ್ದು. ಆದರೆ ಇದು ನಮ್ಮ ಈ ಸಭೆಗೆ ಬಂದಿದ್ದೀಯಲ್ಲ. ಹೌದಣ್ಣ. ಯಾವತ್ತಿಗೂ ನಿನ್ನ ಇಷ್ಟಾರ್ಥವನ್ನು ಅಂತಃಪುರದಲ್ಲೇ ಈಡೇರಿಸುವವನು. ಆದರೆ ಇಂದು ಸಭೆಗೆ ಬಂದಿದ್ದೀಯಲ್ಲ, ಯಾಕೆ ಬಂದೆ? ಸಾನುರಾಗದಿಂದ ಕೇಳಿದೆ ಅಂತಾದರೆ ನಿನ್ನ ಮನದಲ್ಲಿರುವಂತಹ ಇಚ್ಛೆಯನ್ನು ಈಡೇರಿಸುತ್ತೇನೆ ತಂಗಿ. ಏನಾಗಬೇಕು? ಹಿರಿಯಣ್ಣಲಿ ಒರೆದವೇನುಂದನೋ
ಮಾಡು ಅಣ್ಣ ಅಣ್ಣ ಇದು ತಂಗಿಯಾದಂತಹ ಸುಭದ್ರೆ ವಂದಿಸಿಕೊಂಡಿದ್ದಾಳೆ. ಅಣ್ಣ, ಇಲ್ಲಿಯವರೆಗೆ ಈ ದ್ವಾರಕೆಯಲ್ಲಿ ನನಗೆ ಯಾರು ಕಷ್ಟವನ್ನು ಕೊಟ್ಟವರಿಲ್ಲ. ನನ್ನ ಮೇಲಿನ ಪ್ರೀತಿಯಿಂದ ನೀನು ನನ್ನನ್ನು ನನ್ನವರ ಜೊತೆ ಕಾನನಕ್ಕೆ ಕಳುಹಿಸದೆ ಈ ದ್ವಾರಕೆಗೆ ಕರೆ ತಂದು ನನಗೆ ಇಲ್ಲಿ ಆಶ್ರಯವನ್ನು ನೀಡಿದೆ. ಸತ್ಯ. ನಿಮ್ಮಂತಹ ಅಣ್ಣಂದಿರನ್ನು ಪಡೆದದ್ದು ನನ್ನ ಸೌಭಾಗ್ಯವೇ ಸರಿ. ಆದರೆ ಅಣ್ಣ, ಏನು? ಈಗ ಒಂದು ವಿಷಯ ಉಂಟು. ಏನು? ಅದು ಅದು ಬೇರೇನಿಲ್ಲ. ನನ್ನ ಮಗನಾದಂತಹ ಅಭಿಮನ್ಯು ಈಗ ಬೆಳೆದು ದೊಡ್ಡವನಾಗಿದ್ದಾನೆ. ಅವನಿಗೆ ಮದುವೆಯ ವಯಸ್ಸಾಗಿದೆ. ಹಾಗಾಗಿ ಅವನಿಗೆ ಒಂದು ಮದುವೆ ಮಾಡಿಸುವ ಅಂತ ಒಂದು ಯೋಚನೆ ಅಣ್ಣ. ತಂಗಿ, ಅಣ್ಣ, ಆ ಬಗ್ಗೆ ಯಾಕೆ ಯೋಚಿಸುತ್ತೀಯ? ಹಾ, ನಿನ್ನ ಮಗನಿಗೆ ಮದುವೆ ಅಲ್ಲ, ಹೌದು, ನಾನು ಮಾಡುತ್ತೇನೆ. ಹಾ, ಅದ್ದೂರಿಯಿಂದ ಮಾಡುತ್ತೇನೆ. ಆ ಬಗ್ಗೆ ಯೋಚಿಸಬೇಡ ನೀನು. ಅಣ್ಣ, ಅಷ್ಟೇ ಅಲ್ಲ, ನಿನ್ನ ಮಗಳು ಕನಕಾಂಗಿದ್ದಾಳಲ್ಲ, ಅವಳು ಕೂಡ ದೊಡ್ಡವಳಾಗಿದ್ದಾಳೆ. ಹಾಗಾಗಿ ಅವಳಿಗೂ ಒಂದು ಮದುವೆ. ಅವಳ ವಿಷಯವನ್ನು ನೀನು ಮಾತಾಡಬೇಡ. ಹಾ, ಅವಳಿಗೆ ಒಳ್ಳೆಯ ವರನನ್ನು ನೋಡಿ ನಾನು ಮದುವೆ ಮಾಡುತ್ತೇನೆ. ನಿನ್ನ ಮಗನಿಗೆ ಮದುವೆ ಆಗಬೇಕಲ್ಲ. ಅಣ್ಣ, ಹಾಗಲ್ಲ. ನೀನು ಎಲ್ಲೆಲ್ಲಿದ್ದು ಯಾರದ್ದು ಗೊತ್ತಿಲ್ಲದ ಸಂಬಂಧ ಹುಡುಕುವುದಕ್ಕಿಂತ ನಮ್ಮ ನಡುವೆ ಸಂಬಂಧ ಬೆಳೆಸಿದರೆ ಸುಭದ್ರ, ಏನಂದೆ? ನನ್ನ ಮಗಳನ್ನು ನಿನ್ನ ಮಗನಾದ ಅಭಿಮನ್ಯುಗೆ ಕೊಟ್ಟು ಮದುವೆ ಮಾಡಬೇಕು. ಹೌದಣ್ಣ. ಕಾಡಾಡಿಗಳ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದೇ? ಅಣ್ಣ, ಅವರು ಈಗ ಕಾಡಲ್ಲಿರಬಹುದು, ಆದರೆ ಮುಂದೊಂದು ದಿನ ಅರಮನೆಯನ್ನು ಸೇರ್ತಾರಲ್ಲಣ್ಣ. ಅದಕ್ಕೆ ಮದುವೆ ಮಾಡಿ ಕೊಡಬೇಕಾ? ಹೌದಣ್ಣ. ಆಸೆ ಇರಬೇಕು, ಅತಿ ಆಸೆ ಇರಬಾರದು. ಹಾ, ನಿನಗೆ ಕಷ್ಟ ಬರಬಾರದು ಎಂದು ದ್ವಾರಕೆಗೆ ತಂದು ಇರಿಸಿದ್ದು. ಹಾ, ಅಂಥದರಲ್ಲಿ ಅವರು ಕಾಡಲ್ಲಿರುವವರು. ಹಾ, ಅವರ ಮಗನಿಗೆ ನನ್ನ ಮಗಳನ್ನು ಕೊಡುವುದಾ? ಸಾಧ್ಯವೇ ಇಲ್ಲ. ನನ್ನ ಮಗನಿಗೆ ಒಳ್ಳೆಯ ವರನನ್ನು ನೋಡಿ ನಾನು ಮದುವೆ ಮಾಡುತ್ತೇನೆ. ಅಣ್ಣ, ನೋಡು, ನನ್ನ ಮಗ ಹೇಗೂ ನಿನಗೆ ಸೋದರ ಅಳಿಯನಾಗ್ತಾನೆ. ನಿನ್ನ ಮಗಳು ನನಗೆ ಸೋದರ ಸೊಸೆ. ನೋಡು, ನೀನೀಗ ಹೊಸ ಸಂಬಂಧ ಅಂತ ಹೇಳ್ತಾ ಇದ್ದಿ. ಮುಂದೆ ಅವಳಿಗೆ ಕಷ್ಟ ಆಗ್ಬಾರ್ದಲ್ಲ, ಅದಕ್ಕಾಗಿ ಅವಳ ಒಳ್ಳೆಯದಕ್ಕೆ ಹೇಳಿದ್ದಣ್ಣ. ಹಾಗಾಗಿ ನನ್ನ ಮಗನಿಗೆ ನಿನ್ನ ಮಗಳನ್ನೇ ಮದುವೆ ಮಾಡಿಕೊಡ್ಬೇಕು. ತಂಗಿ ಸುಭದ್ರ, ತಂಗಿ ಎಂಬ ಮಮಕಾರವನ್ನು ತೋರಿಸಿದರೆ ಸಂಬಂಧ ಬೆಳೆಸುವುದಕ್ಕೆ ಮುಂದಾದೆಯ? ಇಲ್ಲಿ ಕೇಳು, ನನ್ನ ಮಗಳನ್ನು ಕೊಡುವುದಿದ್ದರೆ ಆ ಕೌರವನ ಮಗನಿಗೆ, ನಿನ್ನ ಮಗನಿಗಲ್ಲ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ನಡೆಯಲಿಂದ ನಡೆ. ನಾನು ಹೋಗ್ತೇನೆ, ನಾನು ಈಗಲೇ ಹೊರಟೆ. ಅಣ್ಣ, ಓ ಅಣ್ಣ, ನಿನಗೀಗ
ಸಿಟ್ಟುವಂತ? ಮತ್ತೆ ಸಿಟ್ಟು ಬಾರದೆ ಈಗ ಬಾರದ ಸಿಟ್ಟಾಕೆ? ಅಣ್ಣ, ನಿನಗೀಗ ಸಿಟ್ಟು ಬಂದದ್ದು ಯಾಕೆ ಹೇಳು? ನಿನಗೆ ಗೊತ್ತಿಲ್ವಾ ಯಾಕೆ ಸಿಟ್ಟು ಬಂದದ್ದು ಅಂತ? ನಿನಗೆ ಗೊತ್ತಿಲ್ವಾ? ಇಲ್ಲ ಅಣ್ಣ, ಆದ್ರೆ ಸಹ ಒಂದು ಕೇಳಿದ್ದು. ಈಗ ಸಿಟ್ಟು ನಿನಗೆ ಬಂತ? ಮತ್ತೆ ಬಾರದೆ ಹಾ, ಏನು? ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡಬೇಕು? ಹಾ. ಸಾಧ್ಯವಿಲ್ಲ. ನಡೆಯಲಿಂದ. ಅಣ್ಣ, ಈಗ ಮದುವೆ ವಿಚಾರವನ್ನು ಮಾತಾಡಿದ್ರೆ ಅಲ್ವಾ ನಿನಗೆ ಸಿಟ್ಟು ಬರುವುದು? ಇಲ್ಲ ಅಣ್ಣ, ನಾನಿನ್ನು ಮದುವೆ ವಿಚಾರವನ್ನು ಮಾತಾಡುವುದೇ ಇಲ್ಲ. ಈಗ ನಿನ್ನ ಸಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ನಗಣ್ಣ. ಬಿಟ್ಟಿಯಾ? ಹೌದಣ್ಣ, ಮದುವೆ ವಿಚಾರ ಬಿಟ್ಟಿಯಾ? ಹೌದಣ್ಣ. ಹಾ, ಸರಿ. ಹಾ, ನೀನೇನು ಯೋಚಿಸಬೇಡ. ಹಾ. ನಿನ್ನ ಮಗನಿಗೆ ನಾನು ಒಳ್ಳೆಯ ವಧುವನ್ನು ನೋಡಿ ಅದ್ದೂರಿಯಿಂದ ಮದುವೆ ಮಾಡುತ್ತೇನೆ. ಅಣ್ಣ, ಅದರ ಅವಶ್ಯಕತೆಯೇ ಇಲ್ಲ. ನಿನಗೆ ಅದರ ಚಿಂತೆಯೇ ಬೇಡ. ನಾನು ಹುಡುಗಿಯನ್ನು ಈಗಲೇ ಹುಡುಕಿ ಆಗಿದೆ. ಹುಡುಕಿ ಆಗಿದೆಯಾ? ಹೌದಣ್ಣ. ಮತ್ತೆ ನನ್ನಲ್ಲಿ ಯಾಕೆ ಬಂದು ಮಾತಾಡಿದು? ಆದ್ರೆ ಸಹ ನಿನ್ನದು ಸಹ ಒಂದು ಒಪ್ಪಿಗೆ ಬೇಕಿತ್ತಲ್ವೇ? ಓ ಹಾಗೆ. ಹಾ, ಯಾರು ಹುಡುಗಿ? ಯಾರು ಅದು ನಿನ್ನ ಮಗಳು. ಮತ್ತೆ ಮತ್ತೆ ಪರೀಕ್ಷೆ ಮಾಡಬೇಡ. ನನ್ನ ಸಿಟ್ಟೇನು ಅಂತ ಗೊತ್ತಿಲ್ಲ. ಅಣ್ಣ, ಸಿಟ್ಟು ನಿನಗೆ ಮಾತ್ರ ಅಲ್ಲ, ನನಗೂ ಬರುತ್ತದೆ. ನಾನು ಅದೆಷ್ಟು ಬಾರಿ ಮದುವೆ ಮಾಡಿಕೊಡು ಅಂತ ಕೇಳಿಕೊಂಡರೂ ನೀನು ಅದಕ್ಕೆ ಒಪ್ಪಿಗೆ ನೀಡುತ್ತಾ ಇಲ್ಲ. ಇಷ್ಟೆಲ್ಲ ನಡೆದರೂ ನಾನು ಸುಮ್ಮನಿರುತ್ತೇನೆ ಎಂದು ಭಾವಿಸಿಕೊಂಡೆಯಾ? ಖಂಡಿತ ಇಲ್ಲ. ಇದು ನನ್ನ ಮಗನಾದ ಅಭಿಮನ್ಯುವಿಗೆ ನಿನ್ನ ಮಗಳಾದ ಕನಕಾಂಗಿಯನ್ನು ಮದುವೆ ಮಾಡಿಸದೇ ಇದ್ದರೆ ನಾನು ಸುಭದ್ರೆಯೇ ಅಲ್ಲ. ನನ್ನ ಮಾತಿಗೆ ಸಾಕ್ಷಿಯಾಗಿ ಇದು ಈ ಸೆರಗಿನಲ್ಲಿ ಗಂಟನ್ನು ಹಾಕುತ್ತಾ ಇದ್ದೇನೆ. ಇದು ಈ ಸುಭದ್ರೆಯ ಶಪಥ. ನಿನ್ನ ಮಗಳೇ ನನ್ನ ಸೊಸೆ. ಯಾರು ತಡೆಯುತ್ತಾರೆ ಅಂತ ನಾನು ನೋಡುತ್ತೇನೆ. ನನ್ನ ಪ್ರತಿಜ್ಞೆ ಕೇಳ್ತೀಯಾ? ಹೇಳು. ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡುವುದಿಲ್ಲ. ಅಣ್ಣ, ನೋಡಿಕೋ. ಇದು ನಾನು ಕೂಡ ಗಂಟು ಹಾಕ್ತೇನೆ. ಹಾ, ನನ್ನದು ಕೂಡ ಒಂದು ಗಂಟು ನೋಡು. ನಿನ್ನದಾದ್ರೆ ನನ್ನದು ಕೂಡ. ಅಣ್ಣ, ನೋಡಿಕೋ. ಆಮೇಲೆ ಗಂಟು ಬಿಚ್ಚುವ ಸಮಯ ಬಂದಿತ್ತು. ಬಂದರೆ ಅಲ್ಲ, ನೀನು ಯೋಚಿಸಬೇಡ. ನಡೆಯಲಿಲ್ಲ. ಆಯ್ತಣ್ಣ, ನನ್ನ ಮಗನಿಗೆ ನಿನ್ನ ಮಗಳನ್ನು ಮದುವೆ ಮಾಡಿಸೇ ಸಿದ್ಧ. ಯಾರು ತಡೆಯುತ್ತಾರೆ ಅಂತ ನಾನು ನೋಡ್ತೇನೆ. ಹೇಳಿದ್ರ ಯಾವುದಕ್ಕೂ ಈ ಸ್ತ್ರೀಯರನ್ನೊಂದು ನಂಬಲಿಕ್ಕೆ ಆಗುದಿಲ್ಲ. ನನ್ಗೆ ಇವಳ ಭಯ ಅಲ್ಲ, ಅವ ಇದ್ದಾನಲ್ಲ ಕೃಷ್ಣ, ಅವನನ್ನು ಮಾತ್ರ ನಂಬಲಿಕ್ಕೆ ಆಗುದಿಲ್ಲ. ತಡ ಮಾಡುವುದಲ್ಲ. ಅದಕ್ಕಾಗಿ ಕೌರವನಿಗೆ ಓಲೆಯನ್ನು ಬರೆಯುತ್ತೇನೆ. 2 ಮುಹೂರ್ತ ಉಂಟು. ಒಂದು ಸಪ್ತಮಿ ಮತ್ತೊಂದು ದಶಮಿ. ಯಾವ ಮುಹೂರ್ತಕ್ಕೆ ದಿಬ್ಬಣಿಗರಾಗಿ ಬರುತ್ತಾರೋ ನಿರೀಕ್ಷೆಯಲ್ಲಿರುತ್ತೇನಂತೆ. ಹರಿಯೇ ಎನ್ನ ನೀತರದಿಂದ ಪೇಳಲು ಬರುವವರಾರಿನ ಜಗದಿ ಕಿರಿಯಣ್ಣ ನಡೆ ಕೈದಿ ವರದ ಬೆನ್ನೆಲ್ಲವ ಕರುಣಾಳು ಕಾವನಿಯದಿ ಕೃಷ್ಣ. ನಾನೇನು ಮಾಡಲಿ? ಹಿರಿಯಣ್ಣನಾದಂತಹ ಬಲಭದ್ರ ತನ್ನ ಮಗಳನ್ನು ನನ್ನ ಮಗನಿಗೆ ವಿವಾಹ ಮಾಡಿಕೊಡುವುದಕ್ಕೆ ಒಪ್ಪಿಗೆ ನೀಡುತ್ತಾ ಇಲ್ಲ. ನನ್ನ ಈ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಏನು ಮಾಡಲಿ ನಾನು? ಹಾ, ಸರಿ ಸರಿ, ಇದಕ್ಕೆಲ್ಲ ನನ್ನ ಕಿರಿಯಣ್ಣನಾದಂತಹ ಕೃಷ್ಣನೇ ಸರಿ. ಆತನೇ ನನಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತಾನೆ. ಹಾಗಾಗಿ ಕಿರಿಯಣ್ಣನ ಬಳಿ ಸಾಗುತ್ತೇನೆ.
ಹುಟ್ಟಿದವನು ನಾನು. ಯಾದವರಿಗೊಂದು ನೆಲೆಯನ್ನು ಕಲ್ಪಿಸಬೇಕು ಎಂದು ಯೋಚಿಸಿ ಕುಶಸ್ಥಳಿ ಎಂಬ ಸಮುದ್ರದ ಮಧ್ಯದಲ್ಲಿ ಪುರವೊಂದನ್ನು ನಿರ್ಮಿಸಿ ದ್ವಾರಕೆ ಎಂಬ ನಾಮವನ್ನು ಇರಿಸಿದ್ದೇನೆ. ಅಣ್ಣನಾದ ಬಲರಾಮ ಅಲ್ಲಿಯ ಅಧೀಶನಾಗಿದ್ದಾನೆ. ಹಾಗೆಂದು ಲೌಕಿಕ ಜೀವನದಲ್ಲಿ ಇರುವಾಗಲೇ ಅಧರ್ಮವನ್ನು ನಾಶ ಮಾಡಬೇಕೆಂದು ಯೋಚಿಸಿ ದೈವತ್ವವನ್ನು ಮಾತ್ರ ಕಾಣಿಸುವುದಲ್ಲ, ಮನುಷ್ಯ ರೂಪದಿಂದಲೇ ಅಧರ್ಮವನ್ನು ನಾಶ ಮಾಡಬೇಕೆಂದು ಯೋಚಿಸಿದ್ದೇನೆ. ಅದಕ್ಕಾಗಿಯೇ ಕುಂತಿ ಸುಪುತ್ರರಾದ ಪಂಚ ಪಾಂಡವರನ್ನು ನನ್ನ ಕೈಯಾಯುಧವನ್ನಾಗಿ ಮಾಡಿದ್ದೇನೆ. ಯಾವುದೇ ವ್ಯಕ್ತಿಯು ಧರ್ಮದ ದಾರಿಯಲ್ಲಿ ನಡೆಯುವಾಗ ಆತನಿಗೆ ಜಯ ಸಿಗಬೇಕು ಅಂತ ಆದ್ರೆ ಕಷ್ಟಗಳು ಎದುರಾಗುವುದು ಸಾಮಾನ್ಯವೇ ಸರಿ. ಆದರೆ ಕೊನೆಯ ಕಾಲಕ್ಕಾಗುವಾಗ ಅವನಿಗೆ ಶಾಶ್ವತ ಸಂತೃಪ್ತಿ ಪ್ರಾಪ್ತವಾಗುತ್ತದೆ. ಪಂಚ ಪಾಂಡವರನ್ನು ನನ್ನ ಕೈ ಆಯುಧವನ್ನಾಗಿ ಮಾಡಿಕೊಂಡು ಕೌರವರಂತಹ ರಾಕ್ಷಸರನ್ನು ಸದೆಬಡೆಯಬೇಕಾಗಿದೆ. ಪಾಂಡವರ ಮತ್ತು ನಮ್ಮ ಸಂಬಂಧ ಇನ್ನೂ ಸದೃಢವಾಗಬೇಕೆಂದು ಯೋಚಿಸಿ ನನ್ನ ತಂಗಿಯಾದ ಸುಭದ್ರೆಯನ್ನು ಪಾಂಡವರಲ್ಲಿ ಮಧ್ಯಮನಾದಂತಹ ಅರ್ಜುನನಿಗೆ ಮದುವೆ ಮಾಡಿಕೊಟ್ಟಿದ್ದೇನೆ. ವಿಧಿ ನಿರ್ಣಯದ ಪ್ರಕಾರ ಅವರು ಕಾಡು ಸೇರಬೇಕಾಯಿತು. ಸುಭದ್ರೆಯನ್ನು ನನ್ನಲ್ಲಿ ತಂದಿರಿಸಿದ್ದೇನೆ. ಅವಳಿಗೆ ಆಶ್ರಯವನ್ನು ನೀಡಿದ್ದೇನೆ. ಪೂರ್ವ ಮಗ ಹುಟ್ಟಿದ್ದಾನೆ. ಅಭಿಮನ್ಯು ಎಂದು ನಾಮವನ್ನಿರಿಸಿದ್ದೇನೆ. ದ್ವಾರಕೆಯ ಸುಕ್ಷೇಮವನ್ನು ಬಯಸುತ್ತಾ ಇರುವಾಗ ಅದಾರು ಬರುತ್ತಾ ಇರುವುದು. ಚಂದಿರಾನನೆ ಬಾರೆ ಬಾ ತಂಗಿ ತಂಗಿ ಚಂದಿರಾನನೆ ಬಾರೆ ಬಾ ತಂಗಿ ಮನದೊಳಗೆ ಬೇಸರ ಹೊಂದಿರುವುದ ಏನು ಸ್ವರ್ಣ, ಮನದೊಳಗೆ ಬೇಸರ ಹೊಂದಿದಂತಿಗುದೇನು ಸ್ವರ್ಣ. ಮಂದಿರದಿ ಯಾರೇ ನುಡಿದರೆ ನಂದ ನಡುಗು ಸಲಿಗದೆ ಬೇಳೆ ಅಂದ ಪರಿಭವ ವರುಣೆ ತಾಲಿಸ ಪರಿಜವನದೊಳು ನುಡಿಯುವುದಲ್ಲವಾ. ಚಂದಿರಾನನೆ ಬಾರಿವಾ ತಂಗಿ ಬಾರಿವಾ ಬಾರಿವಾ ತಂಗಿ ಮನದೊಳಗೆ ಬೇಸರ ಹೊಂದಿದಂತಿಗುದೇನು ಸ್ವರ್ಣ ತಂಗಿ ತಂಗಿ. ತಂಗಿ ಸುಭದ್ರಾ, ಏನಾಯಿತು ತಂಗಿ? ಯಾವತ್ತು ನನ್ನನ್ನು ಕಾಣಲು ಬರುವಾಗ ನಿನ್ನ ಮುಖದಲ್ಲಿ ನಗು ತುಂಬಿರುತ್ತಾ ಇತ್ತು. ಅಷ್ಟೇ ಅಲ್ಲದೆ ಉಲ್ಲಸಿತಳಾಗಿ ನನ್ನನ್ನು ಕಾಣಲು ಬರುವವಳು. ಆದರೆ ಇಂದು ಹಾಗಲ್ಲ. ನೆಲ ನೋಟಗಳಾಗಿ ಯಾವುದೋ ದುಃಖ ನಿನ್ನ ಮನದಲ್ಲಿ ಕಾಣಿಸುತ್ತಾ ಇದೆ. ಹೌದಣ್ಣ, ಏನಾಯಿತು? ನಮ್ಮ ಪುರದವರು ಏನಾದರೂ ಹೇಳಿದರೆ ಅಥವಾ ನಿನ್ನ ಮಗ ಏನಾದರೂ ಹೇಳಿದಾನೆ? ಅದೌದು, ನಿನ್ನ ಮಗ ಎಲ್ಲಿದ್ದಾನೆ? ಏನಾಯಿತು ತಂಗಿ? ಏನು ನುಡಿಯಲಿ ಎನ್ನ ಕಿರಿಯಣ್ಣ ಎನ್ನಡುಗ ಗಿಂದಿಲಿ ಜಾಣೆ ಕನಕಾಂಗಿಯನು ಹಿರಿಯಣ್ಣ ನೀನು ಬಾಲಿದರಲ್ಗೆ ಹಲಧರ ಅನಲುದಲ್ಲಿ ಅರಣ್ಯದೊಳಗಿನ ಹೀನರಿಗೆ ಕೊಡಿಸುತ್ತೀಯ ಎಂದನು.
ರಕ್ಷಿಸು ದೇವಾ ದೇವಾ. ಅಣ್ಣ, ತಂಗಿ ಇದು ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು ತಂಗಿ, ನೀನು ಹೇಳಿದ್ದು ಹೌದಣ್ಣ. ನಾನಿಂದು ಮನಸ್ಸಲ್ಲಿ ಬೇಸರವನ್ನು ತುಂಬಿಕೊಂಡೆ ಇಲ್ಲಿಯವರೆಗೆ ನಿನ್ನನ್ನು ಕಾಣುವುದಕ್ಕೆ ಬಂದವಳಿದ್ದೇನೆ. ಯಾಕೆ ತಂಗಿ? ತಾಯಿಯಾದಂತಹ ನನಗೆ ತಾಯ್ತನದ ಜವಾಬ್ದಾರಿ ಇದೆಯಲ್ಲ. ಹೌದು. ಹಾಗಾಗಿ ನನ್ನ ಮಗನಾದಂತಹ ಅಭಿಮನ್ಯುವಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ನನ್ನದಣ್ಣ. ತಂಗಿ ಸುಭದ್ರ, ಒಳ್ಳೆಯ ವಿಚಾರ. ನಮ್ಮಲ್ಲಿ ಯಾರಾದರೂ ಒಂದು ಸುಂದರವಾದ ವಧುವನ್ನು ನೋಡಿ ನಾನೇ ಮದುವೆ ಮಾಡುತ್ತೇನೆ. ಹಾಗಲ್ಲಣ್ಣ. ಮತ್ತೆ ಮದುವೆ ಮಾಡಲು ಹೊರಟಂತಹ ನಾನು ಹುಡುಗಿಯನ್ನು ಈಗಾಗಲೇ ಹುಡುಕಿಯಾಗಿದೆ. ಓಹೋ, ಹೌದೇ? ಯಾರು ತಂಗಿ? ಹುಡುಗಿ ಬೇರೆ ಯಾರೂ ಅಲ್ಲ, ನಮ್ಮ ಹಿರಿಯಣ್ಣನಾದಂತಹ ಬಲಭದ್ರನ ಮಗಳು ಕನಕಾಂಗಿ. ಓಹೋ, ಹಾಗಾಗಿ ಈ ವಿಚಾರವನ್ನು ಹಿರಿಯಣ್ಣನಾದಂತಹ ಬಲರಾಮನಲ್ಲಿ ಹೋಗಿ ಮದುವೆಯ ಪ್ರಸ್ತಾಪವನ್ನು ಮುಂದಿಟ್ಟೆ. ತನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಡು ಎಂಬುದಾಗಿ ಹೇಳಿಕೊಂಡೆ. ಆದರೆ ಅವನು ಸಿಟ್ಟುಕೊಂಡು ಕಾಡಿನಲ್ಲಿರುವ ಹೀನರ ಸುತರಿಗೆ ಯಾವುದೇ ಕಾರಣಕ್ಕೂ ತನ್ನ ಮಗಳನ್ನು ಮದುವೆ ಮಾಡಿಕೊಡುವುದಿಲ್ಲ ಅಂತ ಹೇಳಿಬಿಟ್ಟ ಅಣ್ಣ. ಇನ್ನು ನೀನೇ ದಾರಿ ತೋರಿಸಬೇಕು. ಹೇಗಾದರೂ ಮಾಡಿ ನನ್ನ ಮಗನಿಗೆ ಕನಕಾಂಗಿಯನ್ನೇ ಮದುವೆ ಮಾಡುವ ಹಾಗೆ ನೀನೇ ಅನುಗ್ರಹಿಸಬೇಕು. ಮನದೊಳಗೆ ಮರುಗದಿರು ಬೇಡುವೆನು, ಶುಭವಾಗುವುದು ಮುಂದಕ್ಕೆ ತರಣ ಸಾದೆರಳುವುದು ನೀನಿನ್ನು ತಂಗಿ. ಅರಸನಲ್ಲಿಗೆ ಹೋಗುತ್ತವನಲ್ಲಿ ಒರೆಯಲಿ ವಾರ್ತೆಯನ್ನು ಮುಂದಕ್ಕೆ ಅರಳದೊರೆಗಳು ಎನ್ನದು ಗ್ರಹ ನಿರತ ನಿಮಗಿದೆ. ಧೈರ್ಯದೊಳಗಿರು ಧೈರ್ಯದೊಳಗಿರು, ಮನದೊಳಗೆ ಮರುಗದಿರು ಬೇಳುವೆನು, ಶುಭವಾಗುವುದು ಮುಂದಕ್ಕೆ ಅರಳ ಸಹದೆರಳುವುದು ನೀನಿನ್ನೋ ತಂಗಿ ತಂಗಿ. ತಂಗಿ ಸುಭದ್ರ, ಅಣ್ಣ ಚಿಂತಿಸಬೇಡ. ನಿನ್ನ ಮಗನಾದ ಅಭಿಮನ್ಯುವಿಗೆ ಅಣ್ಣನ ಮಗಳಾದ ಕನಕಾಂಗಿಯನ್ನು ವಿವಾಹ ಮಾಡುವ ಜವಾಬ್ದಾರಿ ನನ್ನದು. ಆದರೆ ನೀನು ಆದಷ್ಟು ಬೇಗ ಕಾರಣವನ್ನು ಸೇರಿಕೊಳ್ಳಬೇಕು ತಂಗಿ. ಏನಣ್ಣ, ನೀನು ನನ್ನನ್ನು ಕಾಡಿಗೆ ಹೋಗುವುದಕ್ಕೆ ಹೇಳುತ್ತಾ ಇದ್ದೀಯ? ನಾನು ನಿನ್ನಲ್ಲಿ ಕಷ್ಟವನ್ನು ಹೇಳಿಕೊಳ್ಳಲು ಬಂದರೆ ನೀನು ನನ್ನನ್ನು ಕಾನನಕ್ಕೆ ಹೋಗಲು ಹೇಳುತ್ತಾ ಇದ್ದೀಯ. ನಿನ್ನಿಂದ ಈ ಕೆಲಸ ಆಗುವುದಿಲ್ಲ ಅಂತ ಹೇಳ್ತಿದ್ರು ನನಗೆ ಬೇಸರ ಆಗ್ತಾ ಇರ್ಲಿಲ್ಲ. ಯಾಕಣ್ಣ ಕಾಡಿಗೆ ಹೋಗಲು ಹೇಳ್ತಾ ಇದ್ದಿ? ಹಾಗಲ್ವೇ ತಂಗಿ, ಮತ್ತೆ ಹೇಗೆ? ಕಾರಣದಲ್ಲಿರಬೇಕೆಂದು ಬಯಸಿದವನು ನಾನಲ್ಲ. ಕಾಡಿನಲ್ಲಿರುವ ನಿನ್ನ ಗಂಡನಾದ ಪಾರ್ಥನಲ್ಲಿ ಈ ಎಲ್ಲ ವಿಚಾರವನ್ನು ತಿಳಿಸು. ಅವನು ಮದುವೆಗೆ ಅನುಕೂಲವಾಗುವಂತಹ ಒಂದು ದಾರಿಯನ್ನು ಸೂಚಿಸಿಯಾನು. ನೀನು ಅಷ್ಟು ಕೆಲಸ ಮಾಡಿದ್ರೆ ಸಾಕು, ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ಆದಷ್ಟು ಬೇಗ ಕಾನನವನ್ನು ಸೇರಿಕೊ, ನಿನಗೆ ಒಳ್ಳೆಯದಾಗಲಿ. ಆಯ್ತಣ್ಣ, ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ನನ್ನ ಮಗ ಅಭಿಮನ್ಯುವನ್ನು ಜೊತೆಗೂಡಿಕೊಂಡು ಈಗಲೇ ಕಾಮ್ಯಕಾವನಕ್ಕೆ ತೆರಳುತ್ತೇನೆ. ತೆರಳು. ತಂಗಿಗೆ ಧೈರ್ಯವನ್ನು ನೀಡಿದ್ದೇನೆ. ಮುಂದೇನಾಗಬೇಕುವುದನ್ನು ಮನದಲ್ಲಿ ದಕ್ಕಿಸಿಕೊಂಡಿದ್ದೇನೆ. ಏನಾಗುತ್ತದೆ ಎಂದು ನಿರೀಕ್ಷೆಯಲ್ಲಿರುತ್ತೇನೆ. ದಟ್ಟವಾದಂತಹ
ವಾಸಿಸುವವರು. ಹಾಗೆ ಅಂತ ಕಾಡಿನವರಲ್ಲ, ರಾಕ್ಷಸರು, ದೈತ್ಯ ಪ್ರವೃತ್ತಿಯವರು. ಭೀಮ ಹಾಗೂ ಹಿಡಿಂಬೆಗೆ ಸುತ ಗಜ ಗಜ ಇಲ್ಲಿಯ ರಾಜನಾಗಿ ಮೆರಿತಾ ಇದ್ದೇನೆ. ಈ ವನಕ್ಕೆ ಹಿಡಿಂಬವನ, ನನ್ನ ಮಾವನ ಹೆಸರು ಬಂದಿದೆ. ಹೇಗೆ ಅವರು ಆಳಿಕೊಂಡಿದ್ದಂತಹ ಪ್ರದೇಶ. ಒಂದು ಕಾಲದಲ್ಲಿ ಹಿಡಿಂಬ ರಾಜ ಈ ಕಾಡನ್ನು ಆಳ್ತಿರುವಂತಹ ಸಂದರ್ಭದಲ್ಲಿ ಈ ಕಾಡಿಗೆ ಬಂದವರಂತೆ ನನ್ನ ತಂದೆ. ಆ ಸಮಯದಲ್ಲಿ ನರಳ ವಾಸನೆಯನ್ನು ಅರಸುತ್ತಾ ಹೋದಂತಹ ನವ್ವೆ ಅವರ ರೂಪ ಸೌಂದರ್ಯಕ್ಕೆ ಮೋಹಿತರಾಗಿ ಅವರಲ್ಲಿ ಪ್ರಣಯ ಭಿಕ್ಷೆಯನ್ನು ಬೇಡಿದರಂತೆ. ಆ ಸಮಯಕ್ಕೆ ಒಳ್ಳೆ ಎಂದಂತೆ. ಇದನ್ನು ಅರಿತಂತಹ ಹಿಡಿಂಬ ಮಾವ ಆತನನ್ನು ಕಡಿಯುವುದಕ್ಕಾಗಿ ಮುಂದಾದರು. ಆ ಕಾಲದಲ್ಲಿ ಸಮರಸ ಏರ್ಪಟ್ಟಿತು. ನನ್ನ ಮಾವನನ್ನು ಭೀಮ ಕೊಂದರಂತೆ. ನನ್ನ ತಂದೆ ಮೇಲೆ ನನಗೆ ಖುಷಿ. ಯಾಕೆ? ಮಾವನನ್ನು ಕೊಂದದ್ದಕ್ಕಲ್ಲ, ಈ ಪ್ರಪಂಚದಲ್ಲಿ ನನ್ನ ತಂದೆಗಿಂತ ಮಿತಿದಾದಂತಹ ಶಕ್ತಿ ಮತ್ತೊಂದಿಲ್ಲ ಎನ್ನುವ ಕಾರಣಕ್ಕಾಗಿ ಹಿಡಿಂಬ ಹಾಗೂ ಆ ಹಿಡಿಂಬೆ ನನ್ನ ತಂದೆ ಭೀಮ ಇವರ ಸುತರಾಗಿ ಹುಟ್ಟಿದ್ದೇನೆ. ಈ ಸಮಯಕ್ಕೆ ನರಳ ವಾಸನೆ ದಟ್ಟದಾದಂತಹ ಅರಣ್ಯ ಪ್ರದೇಶದಲ್ಲಿ ಯಾವತ್ತೂ ಕೂಡ ಪ್ರಾಣಿಗಳ ವಾಸನೆ ಬರಬೇಕು. ಈ ಕಾಲಕ್ಕೆ ಬಂದದ್ದು ವಾಸನೆ ಯಾವುದು? ನರಳ ವಾಸನೆ. ನರಳ ವಾಸನೆ ಬಂದದ್ದು ಒಳ್ಳೆಯದೇ ಆಯ್ತು. ಪ್ರಾಣಿಗಳನ್ನು ತಿಂದು ತಿಂದು ಸಾಕಾಗಿ ಹೋಗಿದೆ. ನರಳನ್ನು ಯಾವಾಗ ಭಕ್ಷಿಸುವುದು ಎನ್ನುವ ಹಾಗೆ ಕಾಯುತ್ತಾ ಇದ್ದ ವೇಳೆಗೆ ಬಂತಲ್ಲ ವಾಸನೆ, ನರಳ ವಾಸನೆ. ತಿನ್ನುವ ಪರಿ ಹೇಗೆ? ಕಂಡವ ಬೇರೆ ಮಾಡಿ ತುಂಡನ್ನು ಜಗಿದು ಜಗಿದು ತಿನ್ನುವೆ. ರಕ್ತವನ್ನು ಗಡ 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 ಗಡನೆ ಕುಡಿಯುವೆ. ಮಾಂಸವನ್ನು ಮೆಲ್ಲುವೆ. ಚರ್ಮವನ್ನು ಬಿಸಿಲಿಗೆ ಹಾಕುವೆ. ಯಾಕೆ? ಮಳೆಗಾಲದಲ್ಲಿ ತಿನ್ನುವುದಕ್ಕೆ ಬಹಳ ರುಚಿ. ನರ್ಕುಂ 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 ನರ್ಕುಂ. ಆದ್ರೆ ಹಿಡಿಬೇಕು, ತಿನ್ನಬೇಕು. ನಡೀತಾರೆ.
ನಿಲ್ಲಲ್ಲಿ. ಇದ್ಯಾರು? ಬಂದದ್ದು ಎಲ್ಲಿಗೆ ಗೊತ್ತುಂಟಾ? ಎಲ್ಲಿಗೆ? ಕಾಡಿನ ಪ್ರದೇಶಕ್ಕೆ. ಗೊತ್ತುಂಟು. ಕಾಡಿನ ಪ್ರದೇಶಕ್ಕೆ ಬಂದಿದ್ದೀಯಲ್ಲ, ಹಾ ಎಲ್ಲರೂ ಕೂಡ ತಮ್ಮ ತಮ್ಮ ಪ್ರಾಯಕ್ಕೆ ಅನುಗುಣವಾದಂತಹ ಹುಡುಗಿಯನ್ನು ಕರ್ಕೊಂಡು ಹೋಗ್ತಾರೆ. ನೀನು ನನ್ನ ತಾಯಿಯ ವಯಸ್ಸಿನ ಹುಡುಗಿಯನ್ನು ಹಾರಿಸಿಕೊಂಡು ಹೋಗ್ತೀಯಲ್ಲ, ನಾಚಿಗೆ ಉಂಟೇನಾ? ಘೋರವಾದ ಅಟ್ಟಹಾಸವನ್ನು ಮಾಡುತ್ತಾ ನಮ್ಮನ್ನು ಹೆದರಿಸಬೇಕೆಂದುಕೊಂಡಿದ್ದೀಯ. ನಾವು ಸಾಮಾನ್ಯದವರೆಂದು ಏನು ಮಹಾ ಏನು ಮಹಾ ಎಂದು ಯುದ್ಧದಲ್ಲಿ ತೋರಿಸುತ್ತೇವೆ. ಯಾರೊಂದಿಗೆ ಎನ್ನುವ ಹಾಗೆ ಬಲ್ಲಯ? ಕಾಡ ರಾಕ್ಷಸರೊಂದಿಗೆ ಮಾಯಾ ವಿದ್ಯೆಗಳಲ್ಲಿ ಬಲ್ಲಂತಹ ನಮ್ಮೊಂದಿಗೆ ನೀನು ಯುದ್ಧ ಮಾಡ್ತೀಯಲ್ಲ, ಸಾಮಾನ್ಯ ಯುದ್ಧದಿಂದ ಏನು ಮಾಡುವುದಕ್ಕಾಗುವುದಿಲ್ಲ. ಸುಭದ್ರೆಯು ಮರುಗಿ ಹಳವಿದಾರಣನು ನಿನ್ನ ಒಲವಿಲ್ಲದ ಸಲಹುವರಾರೆಂಬರು ಕಳನೇ ಇದೀಗ ಧರೆಗೆ ಬಿದ್ದಿದ್ದೀಯಲ್ಲ. ನಿನ್ನ ಮದುವೆಯ ಸಂಭ್ರಮವನ್ನು ನೋಡಬೇಕು ಅಂತ ಅದೆಷ್ಟು ಕಾತುರಳಾಗಿದ್ದೆ ನಾನು. ಆದರೆ ನಿನಗೀಗ ಇಂತಹ ಸ್ಥಿತಿಯನ್ನು ನೋಡುವುದಕ್ಕೆ ಎಂತಹ ದೌರ್ಭಾಗ್ಯ ನನಗೆ ಬಂದಿತ್ತಲ್ಲ ಮಗನೇ. ಹೇಳು ಮಗನೇ, ಮಾತಾಡು. ಧರ್ಮ ಬೀರುವಾದಂತಹ ದೊಡ್ಡಪ್ಪ ಧರ್ಮಜರಿದ್ದು ಕೂಡ ನಿನಗಿಂತಹ ಸ್ಥಿತಿ ಬಂದಿತಲ್ಲ ಮಗನೇ. 3 ಲೋಕದ ಗಂಡ ಎನಿಸಿಕೊಂಡಂತಹ ಪಾರ್ಥ ಮಹಾಶಯರ ಮಗನಾಗಿದ್ದು ಕೂಡ ನೀನು ಈ ರೀತಿ ಧರಾಶಾಯಿಯಾದೆಯಲ್ಲ ಮಗನೇ. ನಕುಲ ಸಹದೇವರಂತಹ ಚಿಕ್ಕಪ್ಪಂದಿರಿದ್ದು ಕೂಡ ನಿನಗಿಂತಹ ಅವಸ್ಥೆ ಬಂದಿತಲ್ಲ ಮಗನೇ. ಅಷ್ಟೇ ಯಾಕೆ,
ಶತಗಜತ್ರಾಣಿ ಎನಿಸಿಕೊಂಡಂತಹ ದೊಡ್ಡಪ್ಪ ಭೀಮಸೇನರಿದ್ದು ಕೂಡ ನಿನಗಿಂತಹ ಅವಸ್ಥೆ ಬಂದಿಲ್ಲ. ಮಗನೇ ಅಭಿಮನ್ಯು ಕುಮಾರ, ಮಾತಾಡು. ಭೀಮಸೇನೆಂದರೆ ಉದನರಿದು ಅರಿಯಬೇಕೆನ್ನುತ್ತಲೇ ಹೊರಗಡೋತಗನಂದು ಅರಿತಂದು ನುಡಿಸಿದ ನವಳ. ಯಾರವ್ವ ತಾಯಿನಿ ಯಾರು ಬಾಲಕನಾರು ವೀರ ಮೃಗೋದರ ನಿನಗೆ ನೇರ ಸಂಬಂಧಿಯೇ ಸಾರಸವದನ್ನೇ ವಿಸ್ತಾರದಿ ನುಡಿಯುವುದು ವಿವರ. ಮಹಾತಾಯೇ, ಏನಾಡು ಬಿಟ್ಟಿರಿ ತಾವು? ತಾವು ಆಡಿದಂತಹ ನುಡಿಗಳು ಅದು ನುಡಿಯಲ್ಲ, ಒಂದೊಂದು ಮುತ್ತಿನ ಹಾಗೆ ನನ್ನ ಜೀವನದ ಅನುಭವಕ್ಕೆ ಬಂತು ತಾಯಿ. ತಾಯೇ, ಆಡಿದ್ದು ಹೇಗೆ? ಧರ್ಮಜ, ಪಾರ್ಥ, ನಕುಲ ಸಹದೇವ, ಬಲರಾಮ, ಕೃಷ್ಣ ಅವರನ್ನೆಲ್ಲರನ್ನು ಬಿಡೋಣ. ಕೊನೆಗೆ ಆಡಿದ್ದು ಯಾರನ್ನು? ಭೀಮಸೇನನನ್ನು. ಭೀಮಸೇನನ ವಿಷಯವನ್ನು, ಪಂಚಪಾಂಡವರ ವಿಷಯವನ್ನು ಸವಿಸ್ತಾರವಾಗಿ ತಾವು ಆಡ್ತೀರಿಂತಾದ್ರೆ ಆ ದೇವರು ಕೃಷ್ಣ ಬಲರಾಮರು ನಿಮಗೆ ಏನಾಗಬೇಕು? ಭೀಮಸೇನ ಏನಾಗಬೇಕು? ಪಾಂಡವರು ನಿಮಗೆ ಸಂಬಂಧಿಯೇ? ಸವಿಸ್ತಾರವನ್ನು ತಿಳಿಸಬಹುದೇ ತಾಯಿ? ಅವರ ಸಂಬಂಧ ಏನು, ಇವರ ಸಂಬಂಧ ಏನು ಅಂತ ಹೇಳಿ ನಿನಗೇನಾಗಬೇಕು? ಪಾಪಿ, ನನ್ನ ಮಗನನ್ನೂ ಹೇಗೂ ಕೊಂದು ಬಿಟ್ಟೆ, ಈಗ ನನ್ನನ್ನೂ ಕೊಂದು ಬಿಡು. ನನ್ನ ಹತ್ತಿರ ಬರಬೇಡ ಪಾಪಿ, ದೂರ ನಿಲ್ಲು. ಅಲ್ಲದೆ ತಾಯಿ ಅಂತ ಕರಿತಾ ಇದ್ದೀಯ. ಹೌದಮ್ಮ. ತಾಯಿ ಎನ್ನುವಂತಹ ಪದ ಕರೆಯುವುದಕ್ಕೆ ನಿನಗೆ ಯಾವ ಯೋಗ್ಯತೆಯೂ ಇಲ್ಲ. ದೂರ ನಿಲ್ಲು. ತಾಯೇ, ಯಾಕೆ ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಾ ಇದ್ದೀರಿ? ನಾನು ಈ ಕಾಲಕ್ಕೆ ರಾಕ್ಷಸ ಪ್ರವೃತ್ತಿಯಿಂದ ಕೇಳಲಿಲ್ಲ, ಮನುಷ್ಯನ ಮನಸ್ಸಿನಿಂದ ಕೇಳ್ತಾ ಇದ್ದೇನೆ ತಾಯಿ. ರಾಕ್ಷಸರಿಗೂ ಮನುಷ್ಯನ ಮನಸ್ಸು ಇರ್ತದೆ ತಾಯೇ. ಆ ನೆಲೆಯಲ್ಲಿ ನಾನು ಆಡ್ತಾ ಇದ್ದೇನೆ, ಮಾತಾಡ್ತಾ ಇದ್ದೇನೆ. ತಾಯಿ, ಒಂದು ವಿಚಾರವನ್ನು ತಾವು ಸವಿಸ್ತಾರವಾಗಿ ತಿಳಿಸ್ತೀರಿ ಅಂತ ಆದ್ರೆ ನಿಮಗೆ ನಾನು ಏನು ಬೇಕು ಅದನ್ನು ಮಾಡುವುದಕ್ಕೆ ಶಕ್ತರಿದ್ದೇನೆ ತಾಯಿ. ಏನದು? ತಾಯಿ, ನೀವೀಗೆಲ್ಲ ಆಡಿದ್ರಲ್ಲ, ಅವರು ಇವರು ಎನ್ನುವ ಹಾಗೆ, ಮಾತೆ ಎನ್ನುವ ಹಾಗೆ ಕರಿಬೇಡ ಎನ್ನುವ ಹಾಗೆ ನೀವೀಗ ಆಡಿದ್ರಲ್ಲ, ಭೀಮಸೇನ ಎನ್ನುವ ಹಾಗೆ. ಭೀಮಸೇನನ ಹಿಂದೆ ಒಂದು ಕಥೆ ನಡೆದಿದೆ, ಗೊತ್ತುಂಟಾ? ಕಾಡಿನಲ್ಲಿ ಆದ ಕಥೆ, ಹಿಡಿಂಬ ವಿವಾಹ. ಹೌದು ತಾಯಿ, ಭೀಮ ಹಾಗೂ ಹಿಡಿಂಬೆಯರ ವಿವಾಹವಾಯಿತು. ವಿವಾಹದ ಪ್ರತ್ಯೇಕವಾಗಿ ನಾನು ಹುಟ್ಟಿದವ ಘಟೋತ್ಕಚ, ಅವರ ಸುಕುಮಾರ ನಾನೇ. ನೀನು ಭೀಮಸೇನನ ಪುತ್ರ. ಹೌದಮ್ಮ. ಭೀಮಸೇನನ ಘನತೆ ಏನು, ನಿನ್ನ ಹಣೆ ಬರಹ ಏನು? ದೊಡ್ಡವರ ಹೆಸರು ಹೇಳಿ ಹೇಗಾದರೂ ಬದುಕಬೇಕು ಅಂತ ಆಸೆ ನಿನಗೆ? ತಾಯೇ, ದೊಡ್ಡವರ ಹೆಸರನ್ನು ಬದುಕಬೇಕು ಎನ್ನುವ ಹಾಗೆ ಆಸೆಗಿದ್ದರೆ ಇವ ಈಗ ಬೀಳ್ತಾ ಇದ್ದ. ಬೀಳುವುದಕ್ಕೆ ಇರಲಿಲ್ಲ, ನಾನು ನಿಮ್ಮ ಕಾಲನ್ನು ಹಿಡಿತಾ ಇದ್ದೆ. ಈ ಕಾಲಕ್ಕೆ ನಾನು ಕ್ಷಮಾಗುಣ ಸಂಪನ್ನನಾಗಿ ನಿಮ್ಮ ಎದುರಿಗೆ ಬಂದಿದ್ದೇನೆ ಅಂತ ಆದ್ರೆ ಅದು ಆ ಹೆಸರಿನ ಯೋಗ್ಯತೆ. ಆ ಹೆಸರಿನ ಯೋಗ್ಯತೆ ಉಳ್ಳವರಿಗೆ ಮಾತ್ರ ನಾನು ಶರಣಾಗತಿಯಾಗಬಲ್ಲೆ ತಾಯಿ. ಆದ ಕಾರಣ ಹೇಳಿದೆ, ಅಮ್ಮ ಬೇಸರಿಸಬೇಡಿ, ದುಃಖಿಸಬೇಡಿ. ನೀವು ಅವರಿಗೆ ಏನಾಗಬೇಕು, ಸಂಬಂಧ ಏನು ಅಂತ ಹೇಳಿ. ಇವನು ನನ್ನ ಮಗ, ಪಾರ್ಥ ಮಹಾಶಯರ ಮಗ. ಇವನು ಪಾರ್ಥನ ಮಗನೇ? ಹೌದು. ಭೀಮಸೇನನೇ ಇವನ ದೊಡ್ಡಪ್ಪ. ಹಾಗಿದ್ರೆ ತಾವು? ನಾನೇ ಸುಭದ್ರೆ. ಸುಭದ್ರೆ ಪಾರ್ಥನ ಹೆಂಡರೆ? ಅಮ್ಮ, ತಪ್ಪಾಯ್ತಮ್ಮ. ನನಗೆ ನೀವು ಚಿಕ್ಕಮ್ಮ ಆಗಬೇಕು, ಇವ ನನಗೆ ತಮ್ಮ ಆಗಬೇಕಮ್ಮ. ಹೌದಮ್ಮ. ನೀನು? ನಾನು ಘಟೋತ್ಕಚ, ಭೀಮನ ಮಗ. ನೀನು ಭೀಮ ಹಾಗೂ ಹಿಡಿಂಬೆಯರ ಸುತ್ತಾನೆ? ಹೌದಮ್ಮ. ಒಬ್ಬ ಮಗ ಸಿಕ್ಕಿದ ಅಂತ ಸಂತೋಷ ಪಡುತ್ತಿದ್ದರೆ ಇನ್ನೊಬ್ಬ ಮಗನನ್ನು ಕಳಕೊಂಡೆ ಎನ್ನುವಂತಹ ದುಃಖ ನನಗಾಗಿದೆ ಈಗ. ತಾಯೇ, ಈ ಕಾಲಕ್ಕೆ ಒಬ್ಬ ಮಗನನ್ನು ಪಡೆದಿದ್ದೇನೆ ಎನ್ನುವ ಹಾಗೆ ಸಂತೋಷವಿದ್ದರೂ ಕೂಡ ಆ ಸಂತೋಷವನ್ನು ಅನುಭವಿಸುವುದಕ್ಕೆ ನಿಮಗೆ ಆಗುತ್ತಾ ಇಲ್ಲ. ಕಾರಣ ಕಳೆದುಕೊಂಡಿದ್ದೇನೆ ಎನ್ನುವ ಹಾಗೆ ದುಃಖ ಪಡ್ತಾ ಇದ್ದೀರಲ್ಲ. ಇವನಿಗೆ ಏನು ಆಗ್ಲಿಲ್ಲ, ಇವ ಮೂರ್ಛೆ ಬಿದ್ದದ್ದು ಮಾತ್ರ. ಇವನನ್ನು ಒಮ್ಮೆ ಎಬ್ಬಿಸ್ತೇನೆ ನೋಡಿ ಈಗ.
ಮಾಡಬೇಡ. ಇವನು ಬೇರೆ ಯಾರೂ ಅಲ್ಲ, ನಿನಗೆ ಅಣ್ಣನಾಗಿದ್ದಾನೆ. ಈ ರಕ್ಕಸ ನನಗೆ ನಮ್ಮ ಅಣ್ಣ ಆಗ್ತಾರೆ. ಅಯ್ಯೋ ಅಭಿಮನ್ಯು ಕುಮಾರ, ಸಿಟ್ಟು ಪಡಬೇಡ. ಇವನು ನಿನ್ನ ದೊಡ್ಡಪ್ಪರಾದಂತಹ ಭೀಮಸೇನ ಹಾಗೂ ಹಿಡಿಂಬೆಯರ ಸುತ್ತ ಘಟೋತ್ಕಚ. ಹೌದೇ ಅಣ್ಣ, ನನ್ನಿಂದ ತಪ್ಪಾಯಿತು. ನನಗೆ ಅರಿವಿಲ್ಲದೆ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ತಮ್ಮ ನೀನು ಬೇಸರಿಸಬೇಡ. ತಮ್ಮ ಎನ್ನುವ ಹಾಗೆ ಗೊತ್ತಾಗದೆ ಎರಡು ಸ್ವಲ್ಪ ಜಾಸ್ತಿ ಬಾರಿಸಿದೆ, ಕಡಿಮೆ ಬಾರಿಸಿದೆ. ನೋವಾಯ್ತಾ? ನೋವಾಗ್ಲಿಲ್ಲ. ನೋವಾಗ್ಲಿಲ್ಲಲ್ಲ? ಸರಿ ತಮ್ಮ. ತಮ್ಮ, ಈ ಕಾಡಿನ ಮಧ್ಯೆ ನೀವು ಕಾಣಿಸಿಕೊಳ್ಬೇಕು ಅಂತ ಇದ್ರೆ, ಕಾಡಿಗೆ ಬರ್ಬೇಕು ಅಂತ ಇದ್ರೆ ಕಾರಣ ಏನು? ಮಗನೇ ಘಟೋತ್ಕಚ, ನಾವು ಇಲ್ಲಿಯವರೆಗೆ ಬರುವುದಕ್ಕೆ ಬಲವಾದ ಕಾರಣ ಇದೆ. ಏನು ಆ ಕಾರಣ? ನನ್ನ ಮಗನಾದ ಅಭಿಮನ್ಯುವಿಗೆ ನಾನು ಮದುವೆ ಮಾಡಬೇಕು ಅಂತ ಹೊರಟು ನಿಂತವಳು. ಇವನು ನನ್ನ ಹಿರಿಯಣ್ಣನಾದಂತಹ ಬಲಭದ್ರನ ಮಗಳು ಕನಕಾಂಗಿಯನ್ನು ಮನಮೆಚ್ಚಿದ್ದಾನೆ. ಹಾಗಾಗಿ ಅವಳನ್ನೇ ಮದುವೆಯಾಗಬೇಕು ಅಂತಲೂ ನಿರ್ಧರಿಸಿದ್ದಾನೆ. ಮದುವೆಯಾಗವರು ಕಾಡಿಗೆ ಬಂದದ್ದು ಕಾಡಲ್ಲಿ ಮದುವೆ ಆಗ್ಲಿಕ್ಕ ಕಾರಣ ಇದೆ. ಸ್ವಲ್ಪ ಸರಿಯಾಗಿ ಕೇಳಿಸಿಕೊ. ಸರಿ ಅಮ್ಮ. ಹಿರಿಯಣ್ಣನ ಬಳಿ ಹೋಗಿ ಮದುವೆಯ ಪ್ರಸ್ತಾಪವನ್ನು ಮುಂದಿಟ್ಟೆ. ಆದರೆ ಅವನು ಅದನ್ನು ನಿರಾಕರಿಸಿ ಕಾಡಿನಲ್ಲಿರುವ ಹೀನರ ಸುತರಿಗೆ ಯಾವುದೇ ಕಾರಣಕ್ಕೂ ಮದುವೆ ಮಾಡಿಕೊಡುವುದಿಲ್ಲ ಅಂತ ಹೇಳಿಬಿಟ್ಟ. ಹಾಗಾಗಿ ನಾನು ಕಿರಿಯಣ್ಣನಾದಂತಹ ಕೃಷ್ಣನ ಬಳಿ ತೆರಳಿದೆ. ಹಾಗಾಗಿ ಈಗ ನಾನು ಕಿರಿಯಣ್ಣನ ಮಾರ್ಗದರ್ಶನದ ಅನುಕೂಲವಾಗಿ ಈ ಕಾಮ್ಯಕಾವನಕ್ಕೆ ಬಂದಿದ್ದೇನೆ. ಅಮ್ಮ, ಈ ಕಾಲಕ್ಕೆ ನೀವು ಕಾಡಿಗೆ ಬರ್ಬೇಕು ಅಂತ ಇದ್ರೆ ದೇವರ ನಿರ್ದೇಶನ ಆಗಿದೆ. ದೇವರು ನಿಮಗೆ ಮಾತಿನಲ್ಲಿ ಹೇಳಿದ್ದಾರೆ ಕಾಡಿಗೆ ಹೋಗಿ ಅಂತ. ಯಾಕೆ ಅಂತ ನಿಮಗೆ ಆಗ ಅರ್ಥ ಆಗ್ಲಿಲ್ಲ, ಆದ್ರೆ ನನಗೆ ಈಗ ಅರ್ಥ ಆಯ್ತು. ಕಾಡಿಗೆ ಬರುವರೆ ಸಹಾಯಾರ್ಥಿಯಾಗಿ ನಿಮಗೆ ಘಟೋತ್ಕಚ ಇದಿರಾಗುತ್ತಾನೆ ಅಂತ ಅವರದನಲ್ಲಿ ಮುಚ್ಚಿಟ್ಟಿದ್ದಾರೆ ಅಷ್ಟೇ. ನೀವೇ ಆ ಕೆಲಸವನ್ನು ಮಾಡಿ ಎನ್ನುವ ಹಾಗೆ ನೀವೇನೂ ಕೂಡ ಚಿಂತಿಸಬೇಡಿ. ಘಟೋತ್ಕಚನಿರುವಾಗ ಚಿಂತೆಯ ಅವಶ್ಯಕತೆ ಇಲ್ಲ. ತಮ್ಮನ ಮದುವೆಯನ್ನು ವಿಜೃಂಭಣೆಯಿಂದ ನಾನು ಮಾಡ್ತೇನೆ. ಹಸ್ತಿನಾಪುರವಾಳು ತೀರ್ಥನು ಪೃಥ್ವಿಪತಿ ಗೌರವನು
ಹಾಯಾದ ಮಸ್ತರದಂತೆ ಪಾಂಡವರ ಅಳಿವನ್ನೇ ಸದಾ ಬಯಸುವವ ನಾನು. ನನ್ನದಾದಂತಹ ಅಧಿಕಾರ ಸ್ಥಾಪನೆಯಲ್ಲಿ ನಾನು ಹೇಳಿದ್ದೇ ನಡೆಯಬೇಕು, ನಾನು ಹೇಳಿದ್ದನ್ನೇ ಕೇಳುವವರು ಇರತಕ್ಕದ್ದು ಎಂಬ ನೆಲೆಯಲ್ಲಿ ಸಂಬಂಧಿಕರಾದರೂ ಕೂಡ ಹಗೆತನದಿಂದಲೇ ಪಾಂಡವರನ್ನು ಕಾಣಿಗಟ್ಟಿದ್ದೇನೆ. ಪರವಾಸರ ನೆವರದಲ್ಲಿ ಈಗ ಕಾವ್ಯಕಾವನದಲ್ಲಿದ್ದಾರೆ. ಹೋದವರು ಹೋಗ್ಲಿ, ಅವರು ಮರಳಿ ಬರುವುದಕ್ಕಿಲ್ಲ. ಯಾಕೆ ಅಂತ ಕೇಳಿದ್ರೆ ಈ ಕೌರವೇಶ್ವರನ ಅಧಿಕಾರ ಅಂತಹದ್ದು. ಪಾಂಡವರ ರಕ್ಷಣೆಗೆ ಯಾರಿದ್ದಾರೆ ಅಂತ ಕೇಳಿದ್ರೆ ಆ ಕೃಷ್ಣನಿದ್ದಾರಂತೆ. ಬಿಡೋಣ, ನಮ್ಮದಾದಂತಹ ಬಲವಿನ ಮುಂದೆ ಆ ಕೃಷ್ಣನೇ ಪ್ರಾಣಕ್ಕೆ ಪ್ರಾಣ ಕೊಡುವಂತಹ ಮಿತ್ರನನ್ನ ಕರ್ಣ ಹಾಗೂ ನನ್ನ ತಮ್ಮಂದಿರು ಇವರೆಲ್ಲ ಸಹಕಾರದೊಂದಿಗೆ ಹಸ್ತಿನಾವತಿಯಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡಿದ್ದೇನೆ. ಆದರೆ ನನಗೆ ಬೇಕಾಗಿ ಯಾರೋ ಕಾಯುತ್ತಿದ್ದಾರಲ್ಲ, ಯಾರಲ್ಲಿ ಹೇಳುವ ನುಡಿಯ ನಮ್ಮೊಡೆಯ ಬಾಲಯ ವಂದಿಸಿದ್ದೇನೆ. ಶುಭವಾಗಲಿ. ದೂರದಿಂದ ಬಂದವ, ದ್ವಾರಕೆಯಿಂದ ಬಂದವ. ಯಾರು? ನಾನು ನಿಮ್ಮ ಗುರುಗಳು. ಯಾರು? ನಿಮ್ಮ ಗುರುಗಳು. ಓ, ನಮ್ಮ ಗುರುಗಳು ಕಳಿಸಿದ್ದೆ. ಹೌದು. ಬೇರೆ ಮಾತಾಡ್ಲಿಕ್ಕೆಲ್ಲ ಈ ಸಲ ವಿಚಾರವೇನು? ಬೇರೆ ಏನಿಲ್ಲ, ಒಂದು ಓಲೆ ಕೊಟ್ಟಿದ್ದಾರೆ. ಏನು ಓಲೆ? ತಮ್ಮಲ್ಲಿ ವಾಚಿಸುವುದಕ್ಕಾಗಿ ಕೊಟ್ಟಿದ್ದಾರೆ. ಓಹೋ, ನಾನು ಬರ್ತೇನೆ ಆದಷ್ಟು ಬೇಗ. ಸರಿ, ಆಗಲಿ. ಮತ್ತೆ ನಡಿಗೋಣ. ಸ್ವಸ್ತಿ ಶ್ರೀಮದ್ ರಾಜರಾಧೀಶಕಾನ್ ಸಮಸ್ತ ವಂದಿತ ಭೂಪಾಲಗಿ ಅರ್ಚೆಯಿಂದ ದ್ವಾರಕಾ ಪ್ರವಳೆಯ ನಾನು ಹಿಂದಲಿಗೆ ನಿಗದಿತವಿದು. ಗುರುಗಳಾದಂತಹ ಬಲಭದ್ರ ಸ್ವಾಮಿಯು ತನ್ನ ಮಗಳಾದಂತಹ ಕನಕಾಂಗಿಯನ್ನು ನನ್ನ ಮಗನಾದಂತಹ ಲಕ್ಷಣ ಕುಮಾರನಿಗೆ ಮದುವೆ ಮಾಡಬೇಕೆಂದು ನಿರ್ಣಯಿಸಿದ್ದಾರಂತೆ. ಬಹಳ ಸಂತೋಷದ ವಿಚಾರ. ದಶ ಮುಹೂರ್ತಕ್ಕೆ ದಿಬ್ಬಣ ಸಮೇತರಾಗಿ ಬರಬೇಕು ಕೌರವೇಶ್ವರ ಎಂದು ತಿಳಿಸಿದ್ದಾರೆ. ನಾನು ಓರ್ವನೇ ಹೋಗುವುದಲ್ಲ, ನಮ್ಮವರ ಅಭಿಪ್ರಾಯ ಕಡೆವಾಗಿದೆ. ನಮ್ಮವರೇ, ದ್ವಾರಕಾಧೀಶನಾದಂತಹ ಬಲಭದ್ರ ಸ್ವಾಮಿಯು ತಮ್ಮ ಮಗಳಾದ ಕನಕಾಂಗಿಯನ್ನು ನನ್ನ ಕುವರನಾದ ಲಕ್ಷಣ ಕುಮಾರನಿಗೆ ಮದುವೆ ಮಾಡಬೇಕೆಂದು ನಿರ್ಧರಿಸಿದ್ದಾರಂತೆ.
ದಿಬ್ಬಣ ಸಮೇತರಾಗಿ ದಶಮಿ ಮುಹೂರ್ತಕ್ಕೆ ಬರಬೇಕೆಂದು ತಿಳಿಸಿದ್ದಾರೆ. ಅದಕ್ಕಾಗಿ ನಿಮ್ಮ ಅಭಿಪ್ರಾಯ ಕೇಳಬೇಕಾಗಿದೆ. ಏನು ನಿಮ್ಮ ಅಭಿಪ್ರಾಯ? ಬಹಳ ಸಂತೋಷದ ವಿಚಾರ ಇದು. ನಿನ್ನ ಘನತೆಗೆ ತಕ್ಕುದಾದ ಸೊಸೆ ಆ ಕನಕಾಂಗಿ. ಹಾಗಾಗಿ ಚಿಂತಿಸಬೇಡ. ಉಂಡ ಅನ್ನದನ್ನ ತೀರಿಸುವುದಕ್ಕಾಗಿ ನನಗೆ ಇದುವೇ ಒಳ್ಳೆಯ ಸಮಯ. ಏನೇ ಆದರೂ ನಿನ್ನ ಮಗನ ಮದುವೆ ವಿಜೃಂಭಣೆಯಿಂದ ನಡೆಯುವಂತೆ ನಾವು ನೋಡಿಕೊಳ್ಳುತ್ತೇವೆ. ಶುಭವಾಗಲಿ. ಲಕ್ಷ್ಮಣ ಕುಮಾರ ಮದುವೆಯ ಬಗ್ಗೆ ಚಿಂತನೆ ಬಿಡು. ನಾನಿದ್ದೇನೆ. ಗಾಳಿಗೆಯಲ್ಲಿ ಯಾರೇ ಮದುವೆಗೆ ಅತ್ಯಾದರು ಅವರನ್ನು ಕೊಂಡು ಅವರ ಹೆಣದ ರಾಷ್ಟ್ರದಲ್ಲಿ ಆದರೂ ನಿನ್ನ ಮಗನ ಮದುವೆ ನಾನು ಮಾಡಿಸಿಕೊಡುತ್ತೇನೆ. ಸಂತೋಷವಾಯಿತು. ಆದರೆ ನನ್ನ ಮಗನಾದಂತಹ ಲಕ್ಷ್ಮಣ ಕುಮಾರನಲ್ಲಿ ಒಂದು ಮಾತು ಕೇಳಬೇಕಲ್ಲ. ಮಗನೇ ಲಕ್ಷ್ಮಣ ಕುಮಾರ, ಶುಭವಾಗಲಿ ಮಗನೇ ಅಂತ ಹೇಳು. ಒಮ್ಮಿಂದೊಮ್ಮೆ ಅನಿರೀಕ್ಷಿತವಾದಂತಹ ಕರೆ. ಯಾಕಾಗಿ ಕರೆದರೆಂದು ಹೇಳಿದರೆ ನೆರವೇರಿಸಿಕೊಳ್ಳುತ್ತೇನೆ. ಮಗನೇ ಲಕ್ಷ್ಮಣ ಕುಮಾರ, ದ್ವಾರಕಾಧೀಶರಾದಂತ ಬಲಭದ್ರ ಸ್ವಾಮಿಯು ತನ್ನ ಮಗಳನ್ನು ನಿನಗೆ ಮದುವೆ ಮಾಡಬೇಕಾಗಿ ನಿರ್ಧರಿಸಿದ್ದಾರೆ. ಏನು ನಿನ್ನ ಅಭಿಪ್ರಾಯ? ನನಗಾತಿತ್ತಪ್ಪ. ಹಾಗಾದರೆ ಇನ್ನು ತಡ ಮಾಡುವುದು ಸರಿಯಲ್ಲ. ಇಬ್ಬಣ ಸಮೇತವಾಗಿ ದ್ವಾರಕೆಗೆ ತೆರಳೋಣ.